ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು ಉಜಿರೆ, ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ನಮಸ್ಕಾರ. ವಿ4 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತಾರನಾಥ್ ಗಟ್ಟಿ ಕಾಪಿಕಾಡ್. ಈ ದಿವಸದ ನಮ್ಮ ಮಾತುಕತೆ ಕಾರ್ಪೊರೇಟ್ ಕಂಪನಿಗಳಿಗೆ ಬ್ಯಾಂಕ್ ಲೈಸೆನ್ಸ್. ವೀಕ್ಷಕರೇ, ಈಗಾಗಲೇ ನೀವು ಕೇಳಿರ್ತೀರಿ ಅಥವಾ ನೋಡಿರ್ತೀರಿ, ಆರ್ ಬಿ ಐ ಒಂದು ಉಪಸಮಿತಿ ದೇಶದ ದೊಡ್ಡ ಕಾರ್ಪೊರೇಟ್ ಕಂಪನಿಗಳು ತಮ್ಮದೇ ಸ್ವಂತ ಬ್ಯಾಂಕ್ ಆರಂಭಿಸಬಹುದು ಅನ್ನೋದಕ್ಕೆ ಒಂದು ಶಿಫಾರಸನ್ನು ಮಾಡಿದೆ. ಇದೀಗ ದೇಶವ್ಯಾಪಿಯಾಗಿ ಬಹುಮುಖ್ಯವಾಗಿ ಆರ್ಥಿಕ ತಜ್ಞರುಗಳ ನಡುವೆ ಅಥವಾ ಆರ್ಥಿಕ ವಿಚಾರಗಳ ಬಗ್ಗೆ ಮಾತನಾಡುವವರ ಬಗ್ಗೆ ಮತ್ತು ಒಟ್ಟು ಒಂದು ಆರ್ಥಿಕ ವಲಯದಲ್ಲಿ ಬಹುದೊಡ್ಡ ಚರ್ಚೆ ಆಗ್ತಾ ಉಂಟು, ಮಾತುಕತೆ ನಡೀತಾ ಉಂಟು. ಸೊ ಈ ವಿಚಾರವಾಗಿ ನಾವು ಇವತ್ತು ಮಾತಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಅತಿಥಿಯಾಗಿ ಭಾಗವಹಿಸ್ತಾ ಇದ್ದಾರೆ ಡಾಕ್ಟರ್ ಚಂದ್ರ ಪೂಜಾರಿ ಅವರು. ಡಾಕ್ಟರ್ ಚಂದ್ರ ಪೂಜಾರಿ ಅವರನ್ನು ನಾನು ಈ ಒಂದು ಶೋಗೆ ಪ್ರೀತಿಯಿಂದ ಸ್ವಾಗತ ಮಾಡ್ತೀನಿ ಸರ್. ಎಸ್, ಡಾಕ್ಟರ್ ಚಂದ್ರ ಪೂಜಾರಿ ಅವರು ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯದ ಅನಿವೃತ್ತ ಪ್ರೊಫೆಸರ್. ಎಕನಾಮಿಕ್ಸ್ ಅಂದರೆ ಅರ್ಥಶಾಸ್ತ್ರ ಇರ್ಬೋದು, ಅಥವಾ ರಾಜಕೀಯ ಅಥವಾ ಸಂವಿಧಾನ ಮತ್ತು ಕಾನೂನು, ಜೊತೆಗೆ ಕಂಪನಿ ಅಫೇರ್ಸ್, ಆಮೇಲೆ ಸಾಹಿತ್ಯ, ಜನಪದ, ಇವೆಲ್ಲ ವಿಚಾರಗಳ ಬಗ್ಗೆ ತುಂಬ ಇನ್ಡೆಪ್ತ್ ಆಗಿ ಮಾತನಾಡಬಲ್ಲಂಥ ಒಬ್ಬ ಕನ್ನಡದ ಶ್ರೇಷ್ಠ ವಿದ್ವಾಂಸರು. ಸೊ ಈಗಾಗಲೇ ನಿರಂತರವಾಗಿ ವಿ4 TV ಆಯೋಜಿಸ್ತಾ ಇರುವಂಥ ಎಕನಾಮಿಕಲ್ ಅಫೇರ್ಸ್ ಬಗ್ಗೆ ಅಥವಾ ಕಾಮರ್ಸ್ ವಿಚಾರಗಳ ಬಗ್ಗೆ ನಡೀತಾ ಇರುವಂಥ ಮಾತುಕತೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ವೀಕ್ಷಕರೇ, ಇವತ್ತು ನಾವು ಮಾತನಾಡುವಂಥ ಈ ಒಂದು ವಿಚಾರ ಬಹುಶಃ ದೇಶದ ಭವಿಷ್ಯದಲ್ಲೇ ಒಂದು ಬಹುದೊಡ್ಡ ಮೈಲಿಗಲ್ಲು ಆಗಬಹುದಾದಂಥ, ಅದು ಯಾವ ರೀತಿ ಅನ್ನುವುದು ಮಾತ್ರ ಒಂದು ಪ್ರಶ್ನೆ, ಅನುಮಾನದ ಪ್ರಶ್ನೆ. ಅದು ಎಷ್ಟು ಸಕ್ಸಸ್ ರೇಟನ್ನು ತಂದು ಕೊಡುತ್ತೆ, ಅಥವಾ ಎಷ್ಟರ ಮಟ್ಟಿಗೆ ಅದು ಸಕ್ಸಸ್ ಆಗುತ್ತೆ, ಅಥವಾ ಅದು ಮತ್ತೊಂದು ಬಹುದೊಡ್ಡ ದುರಂತಕ್ಕೆ ಕಾರಣ ಆಗುತ್ತೆ ಅನ್ನೋದು ಕೂಡ ಈಗಾಗಲೇ ಪ್ರಶ್ನೆಗಳು, ಅನುಮಾನಗಳು ಇದ್ದಿವೆ. ಆರ್ ಬಿ ಐಯ ಉಪಸಮಿತಿ ಒಂದು ದೇಶದ ದೊಡ್ಡ ಕಂಪನಿಗಳು ತಮ್ಮದೇ ಆದ ಸ್ವಂತ ಬ್ಯಾಂಕ್ಗಳನ್ನು ಹೊಂದಬಹುದು ಅಥವಾ ಆರಂಭಿಸಬಹುದು ಅನ್ನೋ ಬಗ್ಗೆ ಒಂದು ಶಿಫಾರಸು ಮಾಡಿದೆ. ಸೊ ಇಲ್ಲಿ ನಾವು ಚರ್ಚೆ ಮಾಡ್ತೇವೆ ಅಥವಾ ಯಾಕೆ ಮಾತನಾಡ್ತೇವೆ ಅಂತ ಹೇಳಿದ್ರೆ, ನಾನು ಈಗಾಗಲೇ ಹೇಳಿದಾಗೆ ದೇಶವ್ಯಾಪಿಯಾಗಿ ಆರ್ಥಿಕ ವಲಯದಲ್ಲಿ, ರಾಜಕೀಯ ವಲಯದಲ್ಲಿ ಈ ಬಗ್ಗೆ ಈಗಾಗಲೇ ಚರ್ಚೆ ನಡೀತಾ ಉಂಟು. ಬಹುಮುಖ್ಯವಾಗಿ ಏನು ಚರ್ಚೆ ನಡೀತಾ ಉಂಟು ಅಂತ ಹೇಳಿದ್ರೆ, ಇದೇ ಆರ್ ಬಿ ಐಯ ಈ ಇಂದಿನ ಗವರ್ನರ್ ಅವರೇ ಸ್ವತಃ ಈ ಒಂದು ವಿಚಾರಕ್ಕೆ ತಮ್ಮ ವಿರೋಧವನ್ನು ಸೂಚಿಸಿದ್ದಾರೆ. ಈ ಒಂದು ವಿಚಾರಕ್ಕೆ ಆರ್ ಬಿ ಐಯ ಈ ಮೊದಲ ಡೆಪ್ಯೂಟಿ ಗವರ್ನರ್ ಅವರು ಕೂಡ ವಿರೋಧವನ್ನು ಸೂಚಿಸಿದ್ದಾರೆ. ಸೊ ಈ ಹಿಂದಿನ ರಘುರಾಮ್ ರಾಜನ್ ಆರ್ ಬಿ ಐ ಚೇರ್ಮನ್ ಆಗಿದ್ದರು, ಅವರು ಈ ಒಂದು ಪ್ರಸ್ತಾಪಕ್ಕೆ ವಿರೋಧ ಮಾಡಿದ ಬೆನ್ನಲ್ಲೇ ದೇಶವ್ಯಾಪಿಯಾಗಿ ಅನೇಕ ಮಂದಿ ಆರ್ಥಿಕ ತಜ್ಞರುಗಳು ಅಥವಾ ರಾಜಕೀಯ ವಿಶ್ಲೇಷಕರು ಕೂಡ ಈ ಒಂದು ಪ್ರಸ್ತಾಪದ ಬಗ್ಗೆ ಸಾಕಷ್ಟು ಅನುಮಾನಗಳನ್ನು, ಪ್ರಶ್ನೆಗಳನ್ನು ಎತ್ತಿದ್ದಾರೆ. ಈಗ ಬರುವಂಥ ದೊಡ್ಡ ಪ್ರಶ್ನೆ ಏನಂತ ಹೇಳಿದ್ರೆ, ದೊಡ್ಡ ದೊಡ್ಡ ಕಾರ್ಪೊರೇಟ್ ಕಂಪನಿಗಳು ಅವರವರದೇ ಸ್ವಂತ ಬ್ಯಾಂಕ್ಗಳನ್ನು ಮಾಡಿಕೊಂಡು ಹೋದರೆ ಅವರು ಮೊದಲ ಸಾಲವನ್ನು ಯಾರಿಗೆ ಕೊಡ್ತಾರೆ ಅಂತ. ಇದು ಭಾರಿ ಕುತೂಹಲದ ಪ್ರಶ್ನೆ ಕೂಡ ಆಗ್ತದೆ. ಬಟ್ ಪ್ರಶ್ನೆಗಿಂತ ಉತ್ತರ ಎಲ್ಲರಿಗೂ ಕಣ್ಣಿಗೆ ಕಾಣುವಷ್ಟು ಸ್ಪಷ್ಟವಾಗಿ ಗೋಚರಿಸುತ್ತದೆ ಕೂಡ. ಸಾಮಾನ್ಯವಾಗಿ ನಾವು ಈಗಾಗಲೇ ನೋಡಿದ್ದೇವೆ, ನಮ್ಮ ದೇಶದ ಕಳೆದ ಒಂದು 5 ಅಥವಾ 10 ವರ್ಷದ ದೊಡ್ಡ ದೊಡ್ಡ ಇಕನಾಮಿಕಲ್ ಫ್ರಾಡ್ ಮಾಡಿದವರು, ಆರ್ಥಿಕ ವಂಚನೆಯನ್ನು ಮಾಡಿದವರು ಯಾರು ಅಂತ ಕೇಳಿದರೆ ದೊಡ್ಡ ದೊಡ್ಡ ಕಾರ್ಪೊರೇಟ್ ಕಂಪನಿಗಳೇ. ಇವತ್ತು ಅವರು ಎಲ್ಲಿದ್ದಾರೆ ಅಂತ ಕೇಳಿದರೆ ಅವರು ದೇಶ ಬಿಟ್ಟು ಹೋಗಿರ್ತಾರೆ. ಸೊ ನಾವು ಈ ವಿಚಾರವನ್ನು ಈ ಮಾತುಕತೆಯನ್ನು ಆರಂಭಿಸುವ ಸಂದರ್ಭದಲ್ಲಿ ನಾನು ಡಾಕ್ಟರ್ ಚಂದ್ರ ಪೂಜಾರಿ ಅವರನ್ನು ಕೇಳಲಿಕ್ಕೆ ಬಯಸ್ತೇನೆ. ಯಾಕಂತ ಹೇಳಿದ್ರೆ ಆರ್ ಬಿ ಐ ಉಪಸಮಿತಿಗೆ ಕೂಡ ಗೊತ್ತಿರುತ್ತೆ, ನಾವು ಈ ರೀತಿಯ ಒಂದು ಪ್ರಸ್ತಾಪವನ್ನು ಮುಂದೆ ಇಡುವಾಗ ಒಂದಷ್ಟು ವಿರೋಧಗಳು ಬಂದೇ ಬರಬಹುದು ಅಂತ. ಖಾಸಗಿ ದೊಡ್ಡ ಕಂಪನಿಯವರು ಅವರದೇ ಸ್ವಂತ ಬ್ಯಾಂಕ್ಗಳನ್ನು ಮಾಡಬಹುದು ಅಂತ ಶಿಫಾರಸು ಕೊಡೋ ಸಂದರ್ಭದಲ್ಲಿ ಅವರಿಗೆ ಕೂಡ ಗೊತ್ತಿರ್ತದೆ ಒಂದಷ್ಟು ಪ್ರಶ್ನೆಗಳು ನಾಳೆ ಎದ್ದೇ ಹೇಳ್ತದೆ ಅಂತ. ಸೊ ಈಗ ಸರ್, ಈ ಆರ್ ಬಿ ಐ ಉಪಸಮಿತಿ ಈಗ ಈ ಒಂದು ಬ್ಯಾಂಕ್ಗಳನ್ನು, ಸ್ವಂತ ಬ್ಯಾಂಕ್ಗಳನ್ನು ದೊಡ್ಡ ಕಂಪನಿಗಳು ಹೊಂದಬಹುದು ಅಂತ ಅವರು ಶಿಫಾರಸು ಮಾಡಿದಾರಲ್ಲ, ಈ ಸಮಿತಿಯವರು ತಮ್ಮ ಅಭಿಪ್ರಾಯಕ್ಕೆ ಪೂರಕವಾಗಿ ಏನು ವಾದಗಳನ್ನು ಮಂಡಿಸ್ತಾ ಇದ್ದಾರೆ? ಯಾಕೆ ಕಾರ್ಪೊರೇಟ್ ಕಂಪನಿಗಳು ಸ್ವಂತ ಬ್ಯಾಂಕ್ಗಳನ್ನು ಹೊಂದಬೇಕು ಅಥವಾ ಹೊಂದಬಹುದು ಅಂತ ಅನ್ನೋದಕ್ಕೆ ಅವರು ಏನೇನು ವಾದಗಳನ್ನು ಮಂಡಿಸ್ತಾರೆ? ನಾನು ಆ ವಿಚಾರಕ್ಕೆ ಬರೋ ಮೊದಲು ಒಂದು ವಿಷಯವನ್ನು ನಾವು ಕ್ಲಾರಿಫೈ ಮಾಡಬೇಕು. ಯಾಕೆ ಅಂತ ಹೇಳಿದರೆ, ಜನಸಾಮಾನ್ಯರಿಗೆ ಪ್ರೈವೇಟ್ ಕಂಪನಿಗಳು ಬ್ಯಾಂಕ್ ಶುರು ಮಾಡಬಾರ್ದು ಅಂತ ಹೇಳೋ ಪ್ರಶ್ನೆ ಬಂದರೆ ಒಂದು ಗೊಂದಲ ಇದೆ. ಇಲ್ಲಿ ಏನಂತ ಹೇಳಿದ್ರೆ, ಕಂಪನಿಗಳು ಶುರು ಮಾಡಬಾರ್ದು ಅಂತ ಹೇಳಿದ್ರೆ ಯಾವ ಕಂಪನಿಗಳು ಶುರು ಮಾಡಬಾರ್ದು? ನಮ್ಮಲ್ಲಿ ಈಗಾಗಲೇ ಸಾಕಷ್ಟು ಪ್ರೈವೇಟ್ ಬ್ಯಾಂಕ್ಗಳಿವೆ. ಕರ್ನಾಟಕ ಬ್ಯಾಂಕ್ ಇದೆ, ಆಕ್ಸಿಸ್ ಬ್ಯಾಂಕ್ ಇದೆ, ICICI ಬ್ಯಾಂಕ್ ಇದೆ, ಸಾಕಷ್ಟು ಪ್ರೈವೇಟ್ ಬ್ಯಾಂಕ್ಗಳು ಇವೆ. ಹಾಗಿರುವಾಗ ಈ ಚರ್ಚೆ ಯಾಕೆ ಅಂತ ಹೇಳೋ ಪ್ರಶ್ನೆ ಇದೆ.
ಇದು ಯಾಕೆ ಚರ್ಚೆ ಬಂದಿದೆ ಅಂತ ಹೇಳಿದರೆ, ಈಗ ಅವರೆಲ್ಲ ಯಾರು ಬ್ಯಾಂಕಿಂಗ್ ವ್ಯವಹಾರ ನಡೆಸ್ತಾರ ಅವರು ಬ್ಯಾಂಕಿಂಗ್ ವ್ಯವಹಾರ ಬಿಟ್ಟರೆ ಬೇರೆ ವ್ಯವಹಾರಗಳಿಲ್ಲ ಕಂಪನಿಗಳಿಗೆ. ಅವರಿಗೆ ಬ್ಯಾಂಕೇ ಒಂದು ವ್ಯವಹಾರ ಅಷ್ಟೇ, ಅದು ಬಿಟ್ಟರೆ ಬೇರೆ ಏನಿಲ್ಲ. ಬಟ್ ಇಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಬೇರೆ ವ್ಯವಹಾರ ಇರುವವರಿಗೆ ಬ್ಯಾಂಕ್ ವ್ಯವಹಾರ ಮಾಡ್ಬೋದು ಅಂತೇಳೋ ಅನುಮತಿ ಕೊಡ್ತಾ ಇದ್ದಾರೆ. ಹಾಗೆ ತಕರಾರು ಅಥವಾ ಈ ಗೊಂದಲ ಸೃಷ್ಟಿಯಾದ್ದು ಇದಕ್ಕೋಸ್ಕರ. ಸೊ ಇಲ್ಲಿ ಪ್ರಶ್ನೆ ಹಾಗಾಗಿ ಏನು, ಇದೊಂಥರ ನಮ್ಮ ಮೀಡಿಯಾದ ಥರನೇ. ಮೀಡಿಯಾ ಕೂಡ ಏನು ಹೇಳ್ತದೆ ಅಂತ ಹೇಳಿದ್ರೆ, ಸಾಕಷ್ಟು ಮೀಡಿಯಾ ರಿಫಾರ್ಮಿಗೆ ಸಂಬಂಧಪಟ್ಟ ಕಮಿಟಿಗಳು ಏನು ಹೇಳ್ತವೆ ಅಂತ ಹೇಳಿದ್ರೆ, ಮೀಡಿಯಾ ನಡೆಸೋ ಕಂಪನಿಗಳು ಬೇರೆ ವ್ಯಾಪಾರ ವ್ಯವಹಾರ ಮಾಡಬಾರ್ದು ಅಂತ ಹೇಳಿ. ಹೌದಾದ್ರೆ ಏನಾಗಿದೆ ಅಂತ ಹೇಳಿದ್ರೆ, ಬೇರೆ ಎಲ್ಲ ವ್ಯಾಪಾರ ಮಾಡುವವರು ಕೊನೆಗೆ ನನಗೊಂದು ಅಸ್ತ್ರ ಇರಲಿ ಅಂತ ಒಂದು ಮೀಡಿಯಾವನ್ನು ನಡೆಸ್ತಾ ಇರ್ತಾರೆ. ಹಾಗೆ ಈಗ ಏನಾಗಿದೆ, ತುಂಬಾ ಕಾರ್ಪೊರೇಟ್ಗಳು ಮೀಡಿಯಾ ಶುರು ಮಾಡಿ ಆ ಮೀಡಿಯಾದಲ್ಲಿ ಅವ್ರದ್ದೇ ವಾದ ವಿವಾದಗಳು ಜಾಸ್ತಿ, ಅವರ ಆಸಕ್ತಿಗಳೇ ಮುಂಚೂಣಿಗೆ ಬರ್ತದೆ ಬಿಟ್ರೆ ಜನರ ಆಸಕ್ತಿ ಮುಂಚೂಣಿಗೆ ಬರ್ತಾ ಇಲ್ಲ. ಸೊ ಅದೇ ಒಂದು ಸಮಸ್ಯೆ ಇಲ್ಲಿ ಕೂಡ ಉದ್ಭವ ಆಗ್ಬಹುದು ಅಂತ ಹೇಳೋ ಒಂದು ಸಂದೇಹ ಜನರಲ್ಲಿದೆ. ಸೊ ನೆಕ್ಸ್ಟ್ ಈಗ RBI ವರ್ಕಿಂಗ್ ಗ್ರೂಪ್ ಇದಕ್ಕೆ ಪರ್ಮಿಷನ್ ಕೊಡುವಾಗ ಒಂದೆರಡು ಮುಖ್ಯ ವಾದ ಮುಂದಿಡ್ತಾ ಇದ್ದಾರೆ. ಒಂದನೇದಾಗಿ ಅವರು ಇದೇನು ಹೊಸ್ತಲ್ಲ, ಆಕ್ಚುಲಿ 2013ರಲ್ಲಿ ಆಗಿನ ಸರ್ಕಾರ ಆಕ್ಚುಲಿ ಈ ಕಂಪನಿಗಳಿಂದ ಅಪ್ಲಿಕೇಶನ್ ಕಾಲ್ ಫಾರ್ ಮಾಡಿತ್ತು. 2013ರಲ್ಲಿ ಕಂಪನಿಗಳಿಂದ ಸರ್ಕಾರ ಬ್ಯಾಂಕ್ ಆರಂಭಿಸಲಿಕ್ಕೆ ಆರಂಭಿಸಿದ್ರೆ ನಾವು ಅನುಮತಿ ರೆಡಿ ಇದ್ದೇವೆ ಅಂತೇಳಿ ಅರ್ಜಿ ಆಹ್ವಾನ ಮಾಡಿದ್ರು. ಬಟ್ ಹಾಗೆ ಅವರು ಅಪ್ಲಿಕೇಶನ್ ಹಾಕಿದ ಅರ್ಜಿಗಳನ್ನೆಲ್ಲ ಪರಿಶೀಲಿಸಿ ಯಾವ ಕಂಪನಿ ಕೂಡ ಈ ಸರ್ಕಾರದ ನಿಯಮಕ್ಕೆ ಅನುಸಾರ ಇಲ್ಲ ಅಂತ ಹೇಳೋ ದಿಸೆಯಲ್ಲಿ ಅದನ್ನೆಲ್ಲ ತಿರಸ್ಕಾರ ಮಾಡಿದರು. ಮತ್ತು ನಂತರ 2014ರಲ್ಲಿ ಏನು ಸರ್ಕಾರ ಒಂದು ತೀರ್ಮಾನಕ್ಕೆ ಬಂತು ಅಂತ ಹೇಳಿದ್ರೆ, ಈ ಹಿಂದೆ ಹೇಗಿತ್ತು ಅಂದರೆ ಬೇರೆ ವ್ಯಾಪಾರ ವ್ಯವಹಾರ ಇದ್ದವರು ಬ್ಯಾಂಕಿಂಗ್ ವ್ಯಾಪಾರ ಮಾಡಬಾರ್ದು ಅಂತ ಹೇಳೋ ಹಿಂದಿನ ಕಂಡೀಷನಿಗೆ ಅದು ಅಂಟಿಕೊಂಡಿದೆ. ಇದು 2014ರಲ್ಲಿ ನಡೆದದ್ದು. ಈಗ ಇವರು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಈಗ ತುಂಬ ಸರ್ಕಾರ ಬದಲಾಗಿದೆ, ನಮ್ಮ ಎಕಾನಮಿ ಸ್ಥಿತಿಗತಿ ಬದಲಾಗಿದೆ, ಮನಿ ಸಪ್ಲೈ ಕುಸಿದು ಹೋಗಿದೆ, ಬ್ಯಾಂಕಿಂಗ್ ಫಿನಾನ್ಸ್ ಸಾಕಾಗ್ತಾ ಇಲ್ಲ ಅಂತೇಳಿ ದೊಡ್ಡ ಮಟ್ಟಿಗೆ NPA ಕ್ರಿಯೇಟ್ ಆಗಿ, ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್, ಬ್ಯಾಡ್ ಡೆಟ್ಸ್ ಎಲ್ಲ ಕ್ರಿಯೇಟ್ ಆಗಿದೆ. ಹಾಗಾಗಿ ಬ್ಯಾಂಕ್ಗಳು ಲೋನ್ ಕೊಡಲಿಕ್ಕೆ ತುಂಬ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಸೊ ಒಟ್ಟಾಗಿ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಒಂದು ಮನಿ ಸಪ್ಲೈಯೇ ಕಡಿಮೆ ಆಗ್ತಾ ಇದೆ. ಹಾಗಾಗಿ ಇಂಥ ಕಂಪನಿಗಳು ಮುಂದಕ್ಕೆ ಬಂದರೆ ಜಾಸ್ತಿ ಕ್ರೆಡಿಟ್ ಸಪ್ಲೈ ಜಾಸ್ತಿ ಆಗ್ತದೆ ಅಂತ ಹೇಳೋದು ಒಂದು. ಎರಡನೇದು, ಈ ಕಂಪನಿಗಳಿಗೆಲ್ಲ ಅವರು ಈಗಾಗಲೇ ದೊಡ್ಡ ವ್ಯವಹಾರ ನಡೆಸ್ತಾ ಇದ್ದಾರೆ. ಟಾಟಾ ಇರ್ಬೋದು, ಅಂಬಾನಿ ಇರ್ಬೋದು, ಅದಾನಿ ಇರ್ಬೋದು, ಬಿರ್ಲಾ ಇರ್ಬೋದು, ಅವರಲ್ಲಿ ಕೋಟಿಗಟ್ಟಲೆ ವ್ಯವಹಾರ ನಡೆಸ್ತಾ ಇದ್ದಾರೆ. ಸೊ ಹಾಗಾಗಿ ಅವರ ಕಂಪನಿ ಮಾಡೋ ಒಂದು ಎಕ್ಸ್ಪರ್ಟೈಸ್ ಇದೆ ಅಲ್ವಾ, ನಡೆಸುವ ಎಕ್ಸ್ಪರ್ಟೈಸ್ ಅವರಿಗೆ, ಅದೇ ಎಕ್ಸ್ಪರ್ಟೈಸನ್ನು ಇಲ್ಲಿ ಕೂಡ ಅವರು ಬಳಸಿಕೊಂಡ್ರೆ ಒಳ್ಳೆ ಮ್ಯಾನೇಜ್ಮೆಂಟ್ ನಡೆಸಬಹುದು ಅಂತೇಳಿ. ಮೂರನೇದಾಗಿ ಏನು ಅಂತ ಹೇಳಿದ್ರೆ, ಜನರೆಲ್ಲ ಇದರ ಬಗ್ಗೆ ಏನು ತಲೆ ಕೆಡಿಸೋಳು ಅಗತ್ಯ ಇಲ್ಲ. ಯಾಕೆಂತ ಹೇಳಿದ್ರೆ RBI ಇದೆ, ಅದು ಮಾನಿಟರ್ ಮಾಡಲಿಕ್ಕೆ ನಿಯಂತ್ರಣ ಮಾಡಲಿಕ್ಕೆ RBI ಇದೆ. ಅವರು ಬಿಗಿಯಾದ ನಿಯಮಗಳನ್ನು ರೂಪಿಸಿಕೊಂಡು ಇದನ್ನು ಕಂಪ್ಲೀಟ್ ರೆಗ್ಯುಲೇಟ್ ಮಾಡ್ತಾರೆ. ಹಾಗಾಗಿ ಇದರಿಂದ ಯಾರು ಮೋಸ ಹೋಗುವುದು ಅಥವಾ ಬ್ಯಾಂಕ್ ದಿವಾಳಿ ಆಗೋದು ಈ ಪ್ರಶ್ನೆಗಳೇನು ಬರುವುದಿಲ್ಲ. ಇದು ದೇಶದ ಒಟ್ಟು ಅರ್ಥವ್ಯವಸ್ಥೆಗೆ ಇಂಥ ಒಂದು ಬೆಳವಣಿಗೆ ಅತಿ ಅಗತ್ಯ ಅಂತ ಹೇಳುವ ವಾದಗಳನ್ನು ಅವರು ಮುಂದೆ ಇಡ್ತಾ ಇದ್ದಾರೆ. ಇದು ಅವರು ಕೊಡುವ ಕಾರಣಗಳು ಸಂಕ್ಷಿಪ್ತ. ಅಂತಿಮವಾಗಿ ಏನು ಅವರು ಸಮರ್ಥನೆ ಮಾಡುವಂಥದ್ದು ನಾವೇ ಇದ್ದೇವೆ ಅಲ್ವಾ ಅಂತ ನಿಯಂತ್ರಣ ಮಾಡಲಿಕ್ಕೆ. RBI ದೇಶದ ಎಲ್ಲ ಬ್ಯಾಂಕ್ಗಳು ನಮ್ಮ ಅಂಡರ್ಲಿದೆ, ನಮ್ಮ ನಿಯಂತ್ರಣದಲ್ಲೇ ಇದ್ದಾವೆ. ಸೊ ಹಾಗಾಗಿ ಏನು ವರೀಸ್ ಮಾಡಬೇಕಾಗಿಲ್ಲ. ಬೇರೆ ಬ್ಯಾಂಕ್ಗಳಿಗೆಲ್ಲ ನಾವು ಈಗಾಗಲೇ ಯಾವ ರೀತಿಯ ಏನು ಮೂಗುದಾರವನ್ನು ಹಾಕಿದ್ದೇವೆ ಅದೇ ರೀತಿ ಅದು ನಾವು ಮುಂದೆ ನೋಡ್ಲಿಕ್ಕಿದೆ ಏನು ಮಾಡಿದ್ದಾರೆ ಅಂತ. ಸರ್, ಈಗ ಇನ್ನೊಂದು ಬಹುಮುಖ್ಯವಾದ ಪ್ರಶ್ನೆಗೆ ಬರ್ತೇನೆ. ಬಟ್ ಅದಕ್ಕಿಂತ ಮೊದಲೊಂದು ನಾವು ಸಣ್ಣ ಬ್ರೇಕ್ ಕೂಡ ತಗೊಳ್ತಾ ಇದ್ದೇವೆ. ಬ್ರೇಕ್ ನಂತರ ಮತ್ತೆ ನಾವು ಚರ್ಚೆ ಮಾಡಬೇಕು. ಏನಂತ ಹೇಳಿದ್ರೆ, ಯಾಕಂದರೆ RBI ತನ್ನನ್ನು ಸಮರ್ಥನೆ ಮಾಡಿಕೊಂಡಿದೆ, ಮತ್ತು ನಾವೇ ಇದ್ದೇವೆ ನೋಡಿಕೊಳ್ಳಿಕ್ಕೆ ಅಂತ ಏನೋ ಧೈರ್ಯದ ಮಾತುಗಳನ್ನು ಎಲ್ಲ ಹೇಳಿದ್ದು ನಿಜವೇ. ಬಟ್ ಅದೇ RBIಯಲ್ಲಿ ಇದ್ದಂಥ ಮಾಜಿ ಗವರ್ನರ್ ಅಥವಾ ಮಾಜಿ ಡೆಪ್ಯೂಟಿ ಗವರ್ನರ್ ಅವರೇ ಯಾಕೆ ವಿರೋಧಿಸ್ತಾರೆ ಅನ್ನೋದು ಕೂಡ ಒಂದು ಪ್ರಶ್ನೆ ಅಲ್ವಾ? ಎಸ್ ವೀಕ್ಷಕರೇ, ಈ ಒಂದು ಪ್ರಶ್ನೆ ಬಗ್ಗೆ ನಾವು ಮಾತುಕತೆಯನ್ನು ಮತ್ತೆ ಮುಂದುವರಿಸ್ತೇವೆ. ಬಟ್ ಈಗ ಒಂದು ಸಣ್ಣ ಬ್ರೇಕ್. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲಸ್ ಚಾರಿಟೇಬಲ್ ಟ್ರಸ್ಟ್, SDM ಕಾಲೇಜು ಉಜಿರೆ, VK ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ಕಾರ್ಪೊರೇಟ್ ಕಂಪನಿಗಳಿಗೆ ಬ್ಯಾಂಕ್ ಲೈಸೆನ್ಸ್ ಈಗಾಗಲೇ RBI
ತನ್ನ ಉಪಸಮಿತಿ ದೇಶದ ದೊಡ್ಡ ಕಂಪನಿಗಳು ತನ್ನದೇ ಸ್ವಂತ ಬ್ಯಾಂಕನ್ನು ಹೊಂದಬಹುದು ಅನ್ನೋ ಬಗ್ಗೆ ಒಂದು ವರದಿಯನ್ನು ಕೊಟ್ಟಿದೆ. ಸೊ ಈ ವಿಚಾರವಾಗಿ ಈಗಾಗಲೇ ದೇಶದ ರಾಜಕೀಯ ವಲಯ ಇರ್ಬೋದು ಅಥವಾ ಆರ್ಥಿಕ ವಲಯ ಇರ್ಬೋದು ಬಹುದೊಡ್ಡ ಮಟ್ಟದಲ್ಲಿ ಚರ್ಚೆಗಳು ನಡೀತಾ ಉಂಟು. ಇಷ್ಟು ಮಾತ್ರ ಅಲ್ಲ, ಸ್ವತಃ RBIಯ ಉಪಸಮಿತಿಯ ಸದಸ್ಯರು ಜೊತೆಗೆ RBIಯ ಮಾಜಿ ಗವರ್ನರ್ಗಳು, ಮಾಜಿ ಡೆಪ್ಯೂಟಿ ಗವರ್ನರ್ ಕೂಡ ಈ ಒಂದು ಪ್ರಸ್ತಾಪದ ಬಗ್ಗೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ಅಂದರೆ ದೊಡ್ಡ ಕಂಪನಿಗಳು ತನ್ನದೇ ಸ್ವಂತ ಬ್ಯಾಂಕ್ಗಳನ್ನು ಹೊಂದಿಕೊಂಡರೆ ಅದು ಒಳ್ಳೆಯ ಪರಿಣಾಮ ಬೀರುವುದಕ್ಕಿಂತ ಪ್ರತಿಕೂಲ ಪರಿಣಾಮಗಳೇ ಹೆಚ್ಚಾಗಬಹುದು. ದೊಡ್ಡ ದೊಡ್ಡ ಸಾಲಗಾರರು ಯಾರಂತ ಕೇಳಿದರೆ ದೊಡ್ಡ ದೊಡ್ಡ ಕಂಪನಿಯವರು. ಸೊ ಈ ದೊಡ್ಡ ದೊಡ್ಡ ಕಂಪನಿಯವರೇ ನಾಳೆ ಬ್ಯಾಂಕ್ಗಳನ್ನು ಮಾಡಿಕೊಂಡ್ರೆ ಅವರು ಮೊದಲ ಸಾಲವನ್ನು ತಮ್ಮ ಕಂಪನಿಗೇನೆ ಕೊಟ್ಕೊಂಡ್ರೆ ಸೊ ಒಟ್ಟು ಏನು ಆರ್ಥಿಕ ವ್ಯವಹಾರವನ್ನು ಏನು ಅಷ್ಟು ಸುಲಭವಾಗಿ RBI ತಾನು ಎಲ್ಲ ಬ್ಯಾಂಕ್ಗಳ ಏನು ಮೂಗುದಾರ ನನ್ನ ಕೈಯಲ್ಲಿ ಇದೆ ಅಂತ ಹೇಳಿಕೊಟ್ರೂ ಕೂಡ ಅದು ಹೇಳಿದಷ್ಟು ಸುಲಭದಲ್ಲಿ ನಿಯಂತ್ರಣ ಮಾಡೋದು ಅಸಾಧ್ಯ ಅನ್ನೋ ಬಗ್ಗೆ ಇವತ್ತು ವ್ಯಾಪಕವಾಗಿ ಚರ್ಚೆ ನಡೀತಾ ಉಂಟು. ಸೊ ಈ ಹಿನ್ನೆಲೆ ಒಳಗಡೆ ನಮ್ಮದು ಕೂಡ ಇಂದು ಚರ್ಚೆ ಸಂದರ್ಭದಲ್ಲಿ ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯದ ನಿವೃತ್ತ ಪ್ರೊಫೆಸರ್ ಆಗಿರುವಂಥ ಡಾಕ್ಟರ್ ಚಂದ್ರ ಪೂಜಾರಿ ಅವರು ನಮ್ಮ ಜೊತೆಗಿದ್ದಾರೆ. ಈಗಾಗಲೇ ಮಾತನಾಡುವ ಸಂದರ್ಭದಲ್ಲಿ ಅವ್ರು ಬ್ರೇಕ್ಗಿಂತ ಮೊದಲು ಹೇಳಿದರು, ಏನು RBIಗೆ ಕೂಡ ಇಂಥ ಒಂದು ಅನುಮಾನ ಇತ್ತು. ತಾನು ಈ ರೀತಿಯ ಒಂದು ಪ್ರಸ್ತಾಪವನ್ನು ಮುಂದೆ ಇಟ್ಟಾಗ ಸ್ವಾಭಾವಿಕವಾಗಿಯೇ ಈ ಬಗ್ಗೆ ವಿರೋಧಗಳು ಬರಬಹುದಂತ, ಅದಕ್ಕೆ ಸಾಕಷ್ಟು ಸಮರ್ಥನೆಯ ವಾದಗಳನ್ನು RBI ಕೂಡ ಮುಂದೆ ಮಾಡಿತ್ತು. ಸೊ ಇಂಥ ಒಂದು ಖಾಸಗಿ ಬ್ಯಾಂಕ್ಗಳನ್ನು ದೊಡ್ಡ ಕಂಪನಿಗಳು ಮಾಡಿದರೆ ಏನೇನಾಗುತ್ತೆ, ಏನೇನಾಗಬೇಕು ಮತ್ತು ಎಂಟೈರ್ ಬ್ಯಾಂಕ್ ನಮ್ಮ ಕೈಯಲ್ಲೇ ನಮ್ಮ ಏನು ನಿರ್ದೇಶನದ ಅಡಿಯಲ್ಲೇ ಇರುತ್ತೆ ಅನ್ನುವಂಥ ಎಲ್ಲ ಸಮರ್ಥನೆಗಳನ್ನು ಅವ್ರು ಕೊಟ್ಟಿದ್ದಾರೆ. ಸೊ ಬಟ್ ಪ್ರಶ್ನೆ ಏನಂತ ಅಂತ ಹೇಳಿದ್ರೆ, ಅವರೆಷ್ಟೆಲ್ಲ ಸಮರ್ಥನೆಗಳನ್ನು ದೇಶದ ಮುಂದೆ ಇಟ್ಟರೂ ಕೂಡ ಸ್ವತಃ RBIಯ ಈ ಒಂದು ಏನು ದೊಡ್ಡ ಕಂಪನಿಗಳು ಬ್ಯಾಂಕ್ ಮಾಡಬಹುದು ಅಂತ ರಿಪೋರ್ಟ್ ಕೊಡ್ತದಲ್ಲ, ಆ ಸಮಿತಿಯ ಒಳಗಡೆ ಇದ್ದ 5 ಸದಸ್ಯರ ಪೈಕಿ 4 ಮಂದಿ ಸದಸ್ಯರು ವಿರೋಧ ವ್ಯಕ್ತಪಡಿಸ್ತಾರೆ. ಜೊತೆಗೆ RBIಯ ಮಾಜಿ ಗವರ್ನರ್ ರಾಜನ್ ಅವರು ಕೂಡ ವಿರೋಧ ವ್ಯಕ್ತಪಡಿಸ್ತಾರೆ. ಡೆಪ್ಯೂಟಿ ಗವರ್ನರ್ ಅವರು ಕೂಡ ವಿರೋಧ ವ್ಯಕ್ತಪಡಿಸ್ತಾರೆ. ಯಾಕಂದರೆ ಅವರೆಲ್ಲ RBIಯಲ್ಲೇ ಕೆಲಸ ಮಾಡಿದವರು. ಸೊ ಅವರಿಗೆ ದೇಶದ ಬ್ಯಾಂಕಿಂಗ್ ವ್ಯವಸ್ಥೆ ಅಥವಾ ದೇಶದ ಬ್ಯಾಂಕ್ಗಳನ್ನು ಯಾವ ರೀತಿ ತಮ್ಮ ಏನು ಮುಷ್ಟಿಯಲ್ಲಿ ಹಿಡಿದುಕೊಳ್ಳಿಕ್ಕೆ ಸಾಧ್ಯ ಇದೆ ಇವೆಲ್ಲ ಗೊತ್ತಿರುತ್ತೆ ಅವರು. ಬಟ್ ಅವರು ಕೂಡ ಇಂತಹ ಸಂದರ್ಭದಲ್ಲಿ ವಿರೋಧ ವ್ಯಕ್ತಪಡಿಸಿದ್ದಾರೆ. ಸರ್, ಇವರೆಲ್ಲ ಯಾಕೆ ವಿರೋಧ ವ್ಯಕ್ತಪಡಿಸಿರ್ತಾರೆ? ತುಂಬ ಮುಖ್ಯ ಕಾರಣಗಳನ್ನು ಅವರು ಮುಂದಿಟ್ಟಿದ್ದಾರೆ. ಮತ್ತು ನನಗೂ ಸ್ವಲ್ಪ ಸರಿ ಅಂತ ಅನಿಸ್ತಾ ಇದೆ. ಒಂದು ನೋಡಿ, ಈಗ ಈ ಉದ್ದಿಮೆಗಳು ಅಂದರೆ ಅವರಿಗೆ ಬೇರೆ ವ್ಯಾಪಾರ ವ್ಯವಹಾರ ಇದೆ. ಅಂಬಾನಿಯವರೇ ತಗೊಳ್ಳಿ, ಟಾಟಾ ತಗೊಳ್ಳಿ, ಅದಾನಿ ತಗೊಳ್ಳಿ, ಅವರಿಗೆ ಈಗ ಟಾಟಾ ಸ್ಟೀಲ್ ಇದೆ, ಆಟೋಮೊಬೈಲ್ಸ್ ಇದೆ, ಸಾಕಷ್ಟು ಅವರಿಗೆ ಇಂಡಸ್ಟ್ರಿಗಳಿವೆ. ಅದೇ ರೀತಿ ಅಂಬಾನಿಯವರಿಗೆ ಅವರು ಟೆಲಿಕಾಮ್ ಇದೆ, ಆಯಿಲ್ ಬಿಸ್ನೆಸ್ ಇದೆ, ಸಾಕಷ್ಟು ಬೇರೆ ಬಿಸ್ನೆಸ್ಗಳಿವೆ. ಅದಾನಿ ಅವರಿಗೆ ಏರ್ಪೋರ್ಟು, ಶಿಪ್ ಯಾರ್ಡ್ಸ್ ಇದ್ದದ್ದು ಅವರಿಗೂ ಸಾಕಷ್ಟಿದೆ. ಇವರೆಲ್ಲ ಬ್ಯಾಂಕ್ ನಾಳೆ ಓಪನ್ ಮಾಡಿದರೆ ಆ ಬ್ಯಾಂಕಲ್ಲಿ ಅವರ ಡಿಪಾಸಿಟ್ ಇರೋದು 1,000 ಕೋಟಿ ಮಾತ್ರ. 1,000 ಕೋಟಿಯಲ್ಲಿ ಅವರಿಗೆ ಜುಜುಬಿ, ಯಾಕಂದ್ರೆ ಅವರು ಲಕ್ಷಗಟ್ಟಲೆ ಕೋಟಿಯಲ್ಲಿ ವ್ಯವಹಾರ ಮಾಡುವವರು. ಸೊ ಅವರು ನ್ಯಾಚುರಲಿ ದೊಡ್ಡ ಮಟ್ಟಿಗೆ ಸಾರ್ವಜನಿಕರಿಂದ ಡಿಪಾಸಿಟ್ ಮೊಬಿಲೈಸ್ ಮಾಡ್ತಾರೆ. ಈ ಡಿಪಾಸಿಟ್ ಮೊಬಿಲೈಸ್ ಮಾಡಿದ್ದನ್ನು ಅವರು ಸಾಲ ಕೊಡೋ ಹೊತ್ತಿಗೆ ಅವರಿಗೆ ಬಳಸ್ಕೊಂಡ್ರೆ, ಸಾಲ ಕೊಡುವಾಗ ಮೊದಲ ಸಾಲವನ್ನು ನಮಗೆ ಮಾಡಿಕೊಂಡ್ರೆ, ಸೊ ಇದು ಒಂದು ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್. ಈ ಬ್ಯಾಂಕಿಂಗ್ ಬಿಸ್ನೆಸ್ಸಿಗೂ, ಈಗ ಬ್ಯಾಂಕಿಂಗ್ ಅಂದರೆ ಒಬ್ಬ ಡಿಪಾಸಿಟ್ ಪಡೆದು ಮತ್ತೊಬ್ಬನಿಗೆ ಲೋನ್ ಕೊಡೋದು ಅಂತೇಳಿ, ಕೊಟ್ಟು ಬಡ್ಡಿ ಅವರಿಗೆ ಲಾಭ ಅಂತೇಳಿ. ಬಟ್ ಇಲ್ಲಿ ಬ್ಯಾಂಕು ಇವನೇ, ಬಳಕೆದಾರರು ಇವನೇ, ಗ್ರಾಹಕನು ಇವನೇ, ತುಂಬ ಸಂಗತಿಗಳು ಒಬ್ಬರಲ್ಲೇ ಇರ್ತದೆ. ನಮ್ಮ ಊರಿನಲ್ಲೆಲ್ಲ ಚಿಟ್ ಫಂಡ್ಗಳಂತ ಉಂಟು. ಅದರ ಮೊದಲ ಏನು ಬೆನಿಫಿಷಿಯರಿ ಯಾರು ಅಂತ ಕೇಳಿದರೆ ಅದರ ಮೊದಲ ಕಂತಿನ ಅದು ಸ್ವತಃ ಚಿಟ್ ಫಂಡ್ ಇಡುವವನೇ. ಇಲ್ಲಿ ಮೊದಲು ಮಾತ್ರ ಅಲ್ಲ, ಆರಂಭದಿಂದ ಕೊನೆ ತನಕರು ಇವರೇ ಆಗ್ಬೋದು ಬೆನಿಫಿಷಿಯರಿ. ಇವರು ಅಂತ ಹೇಳಿದ್ರೆ ಅವರಿಗೆ ಮಾತ್ರ ಅಲ್ಲ, ಈಗ ಅವರಿಗೆ ಸಪ್ಲೈಯರ್ಸ್ ಇರ್ತಾರೆ, ಅವರ ಕಸ್ಟಮರ್ಸ್ ಇರ್ತಾರೆ, ಡೀಲರ್ಸ್ ಇರ್ತಾರೆ, ಅವರಿಗೂ ಫಂಡ್ ಮಾಡ್ಬೋದು. ಅವರಿಗೆ ಅವರ ವರ್ತುಲದಲ್ಲಿ ಹೊರಗೆ ಹೋಗಿದೆ. ಹಿಂದೆ ಫಸ್ಟಿಗೆ ನಮ್ಮಲ್ಲಿ ಬ್ಯಾಂಕ್ ಶುರುವಾದಾಗ್ಲಿ ಹೀಗೆ ಆದ್ದಲ್ವಾ. ಈಗ ನಮ್ದೇ ಸೌತ್ ಕೆನಡಾದ ಉದಾಹರಣೆ ತಗೊಂಡ್ರೆ 5 ಬ್ಯಾಂಕ್ ಇಲ್ಲಿ ಶುರು ಆಯಿತು. ಕೆನರಾ ಬ್ಯಾಂಕ್, ಕಾರ್ಪೊರೇಷನ್ ಬ್ಯಾಂಕು, ಸಿಂಡಿಕೇಟ್ ಬ್ಯಾಂಕು, ಕರ್ನಾಟಕ ಬ್ಯಾಂಕು, ವಿಜಯ ಬ್ಯಾಂಕ್. ಬಟ್ ಅದೆಲ್ಲ ಶುರುವಾದ ಯಾಕೆ ಅಂತ ಹೇಳಿದ್ರೆ ಅವರ ಸಮುದಾಯದ ಜನರಿಗೆ ವ್ಯಾಪಾರ ವ್ಯವಹಾರ ಮಾಡಲಿಕ್ಕೆ, ಫಿನಾನ್ಸ್ ಮಾಡಲಿಕ್ಕೆ ಹುಟ್ಟಿಕೊಂಡದ್ದು. ಅದೇ ಸ್ಥಿತಿ ಇದು ಕೂಡ ಬರ್ಬೋದು ಅಂತ ಹೇಳೋದು. ಒಂದು, ಅವರದ್ದೇ ಜನರಿಗೆ ಫಿನಾನ್ಸ್ ಮಾಡಿಕೊಳ್ಬೋದು ಅವರು.
ಬಟ್ ಫಂಡ್ ಮಾತ್ರ ಜನರಿಂದ ಬರೋದು. ಜನರಿಂದ ಮೊಬಿಲೈಸ್ ಮಾಡಿ. ಹೌದು, ಇದು ಒಂದು ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್, ಇದೊಂದು ಮುಖ್ಯ ಕಾರಣ. ಎರಡನೇ ಕಾರಣ ಅವ್ರು ಏನು ಹೇಳ್ತಾರೆ ಅಂತ ಹೇಳಿದ್ರೆ ಎಕಾನಮಿಕ್ ಪವರ್ ಕೆಲವರಲ್ಲೇ ಕ್ರೋಢೀಕರಣಗೊಳ್ಬಹುದು ಅಂತೇಳಿ. ಈಗಾಗಲೇ ಕ್ರೋಢೀಕರಣಗೊಂಡಿದೆ, ಬಟ್ ಇನ್ನೂ ಕೂಡ ಅಂದ್ರೆ ಬ್ಯಾಂಕ್ ಕೂಡ ಇವರ ಕೈಗೆ ಬಂದರೆ ಅಂದ್ರೆ ದೊಡ್ಡ ಮಟ್ಟಿಗೆ ದುಡಿಯೋ ಜನರ ಉಳಿತಾಯ ಅವರ ಸ್ವಾಧೀನ ಹೋಗ್ತದೆ. ಅವರ ಸ್ವಾಧೀನ ಹೋಗೋದು ಮಾತ್ರ ಅಲ್ಲ, ಅವರು ಅದನ್ನು ಅವರಿಗೆ ಬೇಕಾದಾಗೆ ಬಳಸ್ತಾರೆ. ಅವರು ಬಳಸೋ ಮೂಲಕ ಪುನಃ ಇವರಿಗೆ ದುಡ್ಡೇ ಬರ ಇದ್ದರೆ ಹೆಚ್ಚು ಹೆಚ್ಚು ಸಂಪನ್ಮೂಲ ಅವರಲ್ಲೇ ಕ್ರೋಢೀಕರಣಗೊಳ್ಳೋ ಸಾಧ್ಯತೆ ಇದೆ ಅಂತ ಹೇಳೋದು ಎರಡನೇ ಕಾರಣ. ಮೂರನೇ ಕಾರಣ ಏನು ಅಂತ ಹೇಳಿದ್ರೆ, ಒಂದು ವೇಳೆ ಇಂಥ ಬ್ಯಾಂಕ್ ಸೋತಿತ್ತು ಅಂತ ಹೇಳೋದು, ನಾಳೆ ಯಾರು ಗತಿ, ದಿವಾಳಿ ಆಯ್ತು ಅಂತ ಡೆಪಾಸಿಟ್ ಇಟ್ಟವರಿಗೆ ಯಾರು ಗತಿ, ಏನೋ ಹೇಳುತ್ತೆ ನಾವು ಇದ್ದೇವೆ ಅಂತ. ಹೌದು, ಅಂದ್ರೆ ಇವರು ನಾಳೆ ಬಾಗಿಲು ಮುಕ್ಕಿದ್ರು, ಕೈ ಎತ್ತಿದ್ರು ಅಂತ ಹೇಳೋದು ಅಂಥದ್ದು ತುಂಬಾ ಕೇಸುಗಳು ಆಗಿವೆ ಈಗಾಗಲೇ. ಪ್ರೈವೇಟ್ ಬ್ಯಾಂಕ್ಗಳು ತುಂಬಾ ನಮ್ಮ ಕರಾವಳಿಯಲ್ಲೂ ಆಗಿದೆ. ಸೊ ಅಂತ ಸಂದರ್ಭದಲ್ಲಿ ಸರ್ಕಾರ ಮುಂದಕ್ಕೆ ಬರ್ಬೋದು, ಅದೆಲ್ಲ ಸರಿ. ಸರ್ಕಾರ ಮುಂದಕ್ಕೆ ಬಂದ್ರೆ ಸರ್ಕಾರ ಯಾರ ದುಡ್ಡನ್ನು ಕೊಡ್ತಾ ಇರೋದು? ಪುನಃ ತೆರಿಗೆ ಹಣನೇ ಅಲ್ಲಿ ಹಾಕ್ತಾ ಇರೋದು, ಅವ್ರದ್ದು ಇವ್ರದಲ್ಲ. ಅದೇ ಕಂಪನಿಯಿಂದ ಏನು ಬರೋ ಸಾಧ್ಯತೆ ಇಲ್ಲ. ಮಾಡುವಾಗ ಅದು ವರ್ಷಾನುಗಟ್ಟಲೆ ತಗೊಳ್ತದೆ. ಒಂದು ವೇಳೆ ರೀಸೆಂಟ್ಲಿ ಏನು ಕಲ್ಕತ್ತಾದ ಸಹರಾ ಗ್ರೂಪ್ ನೋಡಿದ್ದೇವೆ ಅಲ್ವಾ? ಎಸ್ ಬ್ಯಾಂಕ್ ಕತೆ ನೋಡಿ, ಪಂಜಾಬ್ ಮತ್ತೆ ಮಹಾರಾಷ್ಟ್ರ ಕೋಆಪರೇಟಿವ್ ಬ್ಯಾಂಕ್ ನೋಡಿ, ಮೊನ್ನೆ ಆಯ್ತು. ಸೊ ಹೀಗಾಗಿ ಲಕ್ಷ್ಮೀ ವಿಲಾಸ್ ಬ್ಯಾಂಕ್, ಹೀಗೆ ಸಾಕಷ್ಟು ಬ್ಯಾಂಕ್ಗಳು ಇತ್ತೀಚೆಗೆ ಅಷ್ಟೊತ್ತಿಗೆ ಒಂದಷ್ಟು ಡೆಪಾಸಿಟ್ ಇಟ್ಟವರು ಸುಸೈಡ್ ಮಾಡ್ಕೊಂಡಿರ್ತಾರೆ. ನಮ್ಮಲ್ಲಿಯೂ ಆಗಿದೆ ಅಲ್ಲ, ಕೆಲವು ಕೋಆಪರೇಟಿವ್ ಬ್ಯಾಂಕ್ಗಳೆಲ್ಲ ಮುಚ್ಚಿ ಏನೆಲ್ಲ ಕತೆ ಆಯ್ತು ಅಂತ ಹೇಳಿ. ನಾವು ಇಲ್ಲಿ ಮಹಾರಾಷ್ಟ್ರ ಅಪೆಕ್ಸ್ ನೋಡಿದ್ದೇವೆ ಅಲ್ವಾ? ಹೌದಲ್ಲ, ದೊಡ್ಡ ಉದಾಹರಣೆ. ಹಾಗೆ ಇವರು ಕೈ ಎತ್ತಿದ್ರೆ ಎಲ್ಲಿ ಹೋಗುದು? ಸಣ್ಣ ಪುಟ್ಟ ಉಳಿತಾಯ ಮಾಡುವವರ ಗತಿ ಏನು ಅಂತ ಹೇಳೋದು. ನಾಲ್ಕನೇದಾಗಿ ಬಾರಿ ಮುಖ್ಯ ಏನು ಅಂತ ಹೇಳಿದ್ರೆ, ಇವ್ರು ಏನು ಹೇಳ್ತಾರೆ, RBI ಬಿಗಿ ನಿಯಮ ಮಾಡಿಕೊಂಡು ಅವ್ರನ್ನು ರೆಗ್ಯುಲೇಟ್ ಮಾಡಬಹುದು ಅಂತೇಳಿ. ಬಟ್ ನಮ್ಮ RBI ಹೇಗೆ ಅಂತ ಹೇಳಿದ್ರೆ, ಈ ಸಿನಿಮಾದಲ್ಲಿ ಪೊಲೀಸರು ಬಂದ ಹಾಗೆ. ಅಂದ್ರೆ ಎಲ್ಲ ಆದ ನಂತರ RBI ಬರೋದು, ಆದ್ದರಿಂದ RBI ಅದನ್ನು ಹಿಡಿತಲ್ಲಿ ಇಟ್ಟುಕೊಳ್ಳುತ್ತದೆ ಅಂತ ಹೇಳೋದನ್ನು ಮುಖ ಬೆಲೆಯಲ್ಲಿ ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳೋದು. ಸೊ ಇವರೆಲ್ಲ ಇದನ್ನು ಯಾರು ಹೇಳ್ತಾ ಇದ್ದಾರೆ? RBI ಹಿಂದೆ ಗವರ್ನರ್ಗಳು ಆದವರೇ ಹೇಳ್ತಾ ಇರೋದು. ಯಾಕೆ ಇದನ್ನು ಹೇಳ್ತಾ ಇದ್ದಾರೆ? ರಾಜನ್ ಅವರು ಬಹುಮುಖ್ಯವಾಗಿ ಏನು ಆರಂಭದ ದಿನದಲ್ಲಿ ಅದಕ್ಕೆ ವಿರೋಧ ವ್ಯಕ್ತಪಡಿಸಿದವರು. ಅಂದ್ರೆ RBI ರಘುರಾಮ್ ರಾಜನ್ RBI ಗವರ್ನರ್ ಆಗುವವರೆಗೆ ಇಲ್ಲಿ ನಮ್ಮಲ್ಲಿ ಆಕ್ಚುಲಿ ಒಂದು NPA ಪ್ರಾಬ್ಲಮ್ ಇದೆ ಅಲ್ಲ, ಅದನ್ನು ಐಡೆಂಟಿಫೈ ಮಾಡೋ ಪ್ರಕ್ರಿಯೆನೇ ಶುರುವಾಗಿರ್ಲಿಲ್ಲ. ಅದು ಅಲ್ಲಿಂದ ಶುರು. ಈಗ ಅದೇ ನೀವು ಹೇಳುವಾಗ ಏನು ಎಸ್ ಬ್ಯಾಂಕ್ನ ವಿಚಾರವನ್ನು ಕೂಡ ಹೇಳಿದ್ರಿ ಇಲ್ಲಿ, ಬೇರೆ ಖಾಸಗಿ ಬ್ಯಾಂಕ್ಗಳ. ಈಗ ರಘುರಾಮ್ ರಾಜನ್ ಅವರು ತನ್ನ ಏನು ವಿರೋಧ ವ್ಯಕ್ತಪಡಿಸುವ ಸಂದರ್ಭದಲ್ಲಿ ಅವರು ಹೇಳಿದ ಏನು ಬಹುಮುಖ್ಯ ಒಂದೆರಡು ವಿಚಾರಗಳು ಏನು, ಸ್ವತಂತ್ರವಾಗಿ ನಿಯಂತ್ರಕ ಇದ್ರೂ ಕೂಡ RBI ಇದ್ರೂ ಕೂಡ ಲೋಪದೋಷಗಳನ್ನು ಪತ್ತೆ ಹಚ್ಚುವುದು ಕಷ್ಟ ಅಲ್ಲ. ಅವರಿಗೆ ಅಲ್ಲಿ ಒಳಗೆ ನಡೀತಾ ಇರುವ ಆ ಫ್ರಾಡ್ ಸಿಸ್ಟಮ್ ಅನ್ನು ಕಷ್ಟ. ಎಸ್ ಬ್ಯಾಂಕ್ ತನ್ನ ಪ್ರಮಾದವನ್ನು ಬಹುಕಾಲ ಗೌಪ್ಯವಾಗಿರಿಸಿತ್ತು ಅಂತ ಸ್ವತಃ ರಾಜನ್ ಅವರು ಹೇಳ್ತಾರೆ. ತುಂಬಾ ಕೇಸುಗಳಲ್ಲಿ ನಡೆದಿದೆ. ಇವ್ರಿಗೆಲ್ಲ ಇದು RBI ಗೊತ್ತಾಗುದು ಯಾವಾಗ ಅಂತ ಹೇಳಿದ್ರೆ, ಅದೆಲ್ಲ ಇಡೀ ಸಿಸ್ಟಮ್ ಸೋತ ನಂತರ ಇವರ ಗಮನಕ್ಕೆ ಬರುದು. ಅದೇ ಹೇಳಿದ್ನಲ್ಲ, ಸಿನಿಮಾಗಳಲ್ಲಿ ಪೊಲೀಸರು ಬಂದಾಗೆ ಎಲ್ಲ ಆದ ನಂತರ ಬರ್ತಾರಲ್ಲ. RBI ಕೂಡ ಹೆಚ್ಚಿನ ದಿಕ್ಕಲ್ಲಿ ಪ್ರವೇಶ ಮಾಡಿದ್ದು ಮೊದಲಲ್ಲ, ನಂತರ ಸೋತ ನಂತರ ಕೂಡ ಜನಗಳು ದನಿ ಎಬ್ಬಿಸಿದ ನಂತರ ಬಂದದ್ದು. ಸೊ ಹೀಗಾಗಿ RBI ಅನ್ನೊಂದು ಅದೊಂದು RBI ಅಂತಲ್ಲ, ನಮ್ಮ ದೇಶದಲ್ಲಿ ಇಷ್ಟೆಲ್ಲ ರೆಗ್ಯುಲೇಟರ್ ಬೇರೆ ಬೇರೆ ಇದೆ. ರಾಜನ್ ಅವರು ಹೇಳಿದ ಇನ್ನೊಂದು ಪ್ರಮುಖ ಅಂಶಗಳು ಉಂಟು. ಕೈಗಾರಿಕಾ ಸಮೂಹಗಳಿಗೆ ತಮ್ಮದೇ ಬ್ಯಾಂಕ್ ಸ್ಥಾಪನೆಗೆ ಅವಕಾಶ ಕೊಟ್ಟರೆ ಅವುಗಳಿಗೆ ಹಣಕಾಸು ವ್ಯವಸ್ಥೆ ಮಾಡಿಕೊಳ್ಳುವುದು ಸುಲಭವಾಗ್ತದೆ. ಆದರೆ ಇತರರಿಗೆ ಒಳ್ಳೆಯ ರೀತಿಯಲ್ಲಿ ಸಾಲ ಸಿಗುವುದು ಕಷ್ಟ ಅಂತ ಅದನ್ನ ನಾನು ಹೇಳ್ತಾ ಇರೋದು. ಹಿಂದೆ ಇಲ್ಲಿ ಶುರುವಾದಾಗ ಏನಾಯ್ತು, ಅವರ ಜನರಿಗೆ ಕೊಟ್ಟುಕೊಳ್ತಾರೆ ಅವರು, ಬೇರೆಯವರಿಗೆ ಕಷ್ಟ ಅಂತೇಳಿ. ಮತ್ತೆ ಅವರು ಹೇಳ್ತಾರೆ, ಭಾರತಕ್ಕೆ ಬ್ಯಾಂಕಿಂಗ್ ಸೇವೆಯ ವಿಸ್ತರಣೆ ಅಗತ್ಯ, ಆದರೆ ಸೀಮಿತ ಸಾಲ ವಿತರಣೆಯ ನಡುವೆಯೂ ಬ್ಯಾಂಕ್ಗಳು ಅಪಾರ ನಷ್ಟ ದಾಖಲಿಸುತ್ತಿರುವುದು ಸತ್ಯ. ಆಗ ಕುಸಿತಕ್ಕೀಡಾಗುವ ಬ್ಯಾಂಕ್ಗಳ ರಕ್ಷಣೆಗೆ ಸರ್ಕಾರ ಒದಗಬೇಕಾಗುತ್ತದೆ. ಅಂತಿಮವಾಗಿ ತೆರಿಗೆದಾರರ ಹಣವೇ ವೆಚ್ಚವಾಗುತ್ತದೆ. ಇದನ್ನು ನಾನು ಹೇಳ್ತಾ ಇದ್ದೆ, ಅದನ್ನೇ ಹೇಳಿದ್ರು. ಅಲ್ಟಿಮೇಟ್ ಈಗ ನಾಳೆ ಬ್ಯಾಂಕ್ ಸೋತರೆ ಸರ್ಕಾರ ಅದನ್ನು ಪರಿಹಾರ ಮಾಡ್ಲಿಕ್ಕೆ ಹೊರಟರು, ಅಲ್ಲಿ ಏನ್ ಮಾಡ್ತಿದೆ, ಸರ್ಕಾರ ತೆರಿಗೆ ದುಡ್ಡನ್ನೇ ಹಾಕ್ತಾ ಇರೋದಲ್ಲಿ. ಅದು ಮುಂದೆ ನಾನು ಹೇಳ್ತೇನೆ, ಬೇರೆ ದಿಕ್ಕಲ್ಲಿ ಈಗಲೂ ಅದೇ ಆಗ್ತಾ ಇರೋದು. ಸಾಕ ಸರ್ಕಾರ ದೊಡ್ಡ ಮಟ್ಟಿಗೆ ತುಂಬ್ತಾ ಇದೆ ಬ್ಯಾಂಕಿಗೆ.
ಬಟ್ ಇನ್ನೊಂದು ಕಡೆ ಕಾನೂನು ವ್ಯಾಪ್ತಿಯಲ್ಲಿ ಕೂಡ ಅವರು ಮಾತನಾಡುವಾಗ ಹೇಳ್ತಾರೆ ಬ್ಯಾಂಕಿಂಗ್ ನಿಯಂತ್ರಣ ಕಾಯ್ದೆ 1949 ಅದು ಅಮೆಂಡ್ ಆಗಬೇಕು ಅಂತ ಹೇಳಿ. ಆಗಬೇಕು. ಹೌದು, ಅದು ಕೂಡ ಹೇಳಿದ್ದಾರೆ ಇವರು ಕೂಡ. ಅಂದ್ರೆ ಇವರು ಅನುಮತಿ ಕೊಡಬೇಕು ಅಂತ ಹೇಳಿದ್ರೆ ಆಕ್ಟ್ ಅಮೆಂಡ್ ಆಗ್ಬೇಕಾಗ್ತದೆ 1949. ಅದರಲ್ಲಿ ಬಾರಿ ಕ್ಲಿಯರ್ ಆಗಿದೆ, ಅಂದ್ರೆ ಇಂಥ ವ್ಯವಹಾರ ಇರುವವರು ಬ್ಯಾಂಕಿಂಗ್ ಮಾಡಬಾರ್ದು ಅಂತೇಳಿ. ಅದಕ್ಕೋಸ್ಕರ ಅದು ಅಮೆಂಡ್ ಆಗಲೇಬೇಕಾಗ್ತದೆ. ಈಗ ಎಸ್ ಇದು ರಾಜನ್ ಅವರು ಇರ್ಬೋದು ಅಥವಾ ಬೇರೆ ಎಕನಾಮಿಸ್ಟ್ಗಳ ಅಥವಾ ಒಟ್ಟು ಏನು ಪ್ರತಿರೋಧ ಅಥವಾ ವಿರೋಧ ವ್ಯಕ್ತಪಡಿಸಿದವರ ಅಭಿಪ್ರಾಯ ಏನಂತ ನೀವು ಹೇಳಿದ್ರಿ ಸರ್. ಈಗ ಈ ಬ್ಯಾಂಕಿನವರು ದೊಡ್ಡ ಕಂಪನಿಯವರು ತಮ್ಮದೇ ಒಂದು ಬ್ಯಾಂಕನ್ನು ಆರಂಭಿಸಿಕೊಳ್ತಾರೆ ಅಂತ ಇಟ್ಕೊಳ್ಳುವ, ಆಯಿತು, ಅವರು ಆ ಬ್ಯಾಂಕೆಲ್ಲ ಆರಂಭಿಸಿಕೊಂಡ್ರು. ಆಮೇಲೆ ಏನು ಆ ಬ್ಯಾಂಕಿನಲ್ಲಿ ಕ್ರೋಢೀಕರಣಗೊಂಡ ಡೆಪಾಸಿಟೋ ಅಥವಾ ದುಡ್ಡೋ ಮೊತ್ತವೋ ಅದನ್ನು ಅವರು ಅವರದೇ ವ್ಯವಹಾರಕ್ಕೆ ಬಳಸಿಕೊಂಡ್ರೆ ಏನು ಸಮಸ್ಯೆ ಆಗುತ್ತೆ? ಸಮಸ್ಯೆ ಏನು ಅಂತ ಹೇಳಿದ್ರೆ ನೋಡಿ, ಈಗ ಒಂದೇನು ಅವರು ಒಂದು ಬ್ಯಾಂಕ್ ಶುರು ಮಾಡಬೇಕು. ಈಗ ಸರ್ ಓಕೆ ನಾವು ಆ ಪ್ರಶ್ನೆಗೆ ಬರುವ ಅದಕ್ಕೆ ಉತ್ತರ. ಬಟ್ ಈಗ ಸಣ್ಣ ಬ್ರೇಕ್ ತಗೊಳ್ಳೋ, ಬ್ರೇಕ್ ನಂತರ ಈ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡುವ. ಒಂದು ವೇಳೆ ಖಾಸಗಿ ಏನೋ ದೊಡ್ಡ ಕಂಪನಿಯವರು ತಮ್ಮದೇ ಒಂದು ಬ್ಯಾಂಕ್ ಆರಂಭಿಸ್ತಾರೆ, ಅಂದರೆ RBI ಈಗ ಅನುಮತಿ ಕೊಡುವಂಥ ಪ್ರಸ್ತಾಪವನ್ನು ಮುಂದೆ ಇಟ್ಟಿದೆ. ಒಂದು ವೇಳೆ ಅಂಥ ಬ್ಯಾಂಕ್ ಆರಂಭಿಸಿದವರು ಆ ಒಂದು ಬ್ಯಾಂಕಿನಲ್ಲಿ ಸಂಗ್ರಹವಾದಂಥ ದುಡ್ಡನ್ನು ತಮ್ಮದೇ ವ್ಯವಹಾರಕ್ಕೆ ಬಳಸಿಕೊಂಡ್ರೆ ಏನಾಗುತ್ತೆ ಅನ್ನೋದೊಂದು ಪ್ರಶ್ನೆ ಇದೆ. ಈ ಪ್ರಶ್ನೆ ಬಗ್ಗೆ ನಾವು ಮಾತಾಡ್ತೇವೆ ಒಂದು ಬ್ರೇಕ್ನ ನಂತರ. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, SDM ಕಾಲೇಜು ಉಜಿರೆ, VK ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ಎಸ್, ಕಾರ್ಪೊರೇಟ್ ಕಂಪನಿಗಳಿಗೆ ಬ್ಯಾಂಕ್ ಲೈಸೆನ್ಸ್ ಅಂದರೆ RBI ತನ್ನ ಒಂದು ವರದಿಯಲ್ಲಿ, ಅಂದರೆ ಮೊನ್ನೆಯಷ್ಟೇ ತನ್ನ ಉಪಸಮಿತಿ ನೀಡಿದಂಥ ಒಂದು ವರದಿ ಪ್ರಕಾರ ದೇಶದ ದೊಡ್ಡ ಕಂಪನಿಗಳು ತಮ್ಮದೇ ಸ್ವಂತ ಬ್ಯಾಂಕನ್ನು ಹೊಂದಬಹುದು ಅನ್ನೋ ಬಗ್ಗೆ ಇವತ್ತು RBI ಮಾತನಾಡ್ತಾ ಇದೆ ಮತ್ತು ಈ ನಿಟ್ಟಿನಲ್ಲಿ ಏನು ಅನುಮತಿಯನ್ನು ಕೂಡ ಶಿಫಾರಸು ಮಾಡಿದೆ. ಸೊ ಈ ವಿಚಾರವಾಗಿ ಈಗಾಗಲೇ ದೇಶವ್ಯಾಪಿಯಾಗಿ ಆರ್ಥಿಕ ವಲಯ ಇರ್ಬೋದು, ರಾಜಕೀಯ ವಿಶ್ಲೇಷಕರು ಇರ್ಬೋದು ಅಥವಾ ಆರ್ಥಿಕ ವಿಶ್ಲೇಷಕರು ತಮ್ಮ ಪ್ರತಿರೋಧ ಅಥವಾ ಏನು ಭಿನ್ನ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ. ಇಷ್ಟು ಮಾತ್ರ ಅಲ್ಲ, ಈ ಒಂದು RBIನ ಮಾಜಿ ಗವರ್ನರ್, ಮಾಜಿ ಡೆಪ್ಯೂಟಿ ಗವರ್ನರ್ಗಳು ಕೂಡ ಜೊತೆಗೆ ಈ ಒಂದು ಏನು ಈ ರೀತಿ ಒಂದು ಶಿಫಾರಸು ಮಾಡಿದ ಸಮಿತಿಯಲ್ಲಿದ್ದ ಸದಸ್ಯರುಗಳು ಕೂಡ ವಿರೋಧ ವ್ಯಕ್ತಪಡಿಸಿದ್ದಾರೆ. ಇದು ಅಷ್ಟೊಂದು ಒಳ್ಳೆಯ ಬೆಳವಣಿಗೆ ಅಲ್ಲ ಅಂತ. ಅಂದರೆ ದೇಶದ ಬ್ಯಾಂಕಿಂಗ್ ವ್ಯವಹಾರ ಅಥವಾ ಬ್ಯಾಂಕ್ಗಳ ಸಂಖ್ಯೆ ಇವೆಲ್ಲವೂ ಅಥವಾ ಬ್ಯಾಂಕ್ ಕ್ಷೇತ್ರ, ಬ್ಯಾಂಕ್ ವಲಯ ಒಟ್ಟು ವಿಸ್ತರಣೆ ಎಲ್ಲ ಆಗಬೇಕಾದದ್ದು ನಿಜವೇ ನಿಜ, ಸತ್ಯ ಕೂಡ. ಜಾಗತಿಕ ಮಟ್ಟದಲ್ಲಿ ನಾವು ಏನು ನಮ್ಮ ಬ್ಯಾಂಕಿನ ಸ್ಥಾನಮಾನ ಅಥವಾ ಬ್ಯಾಂಕಿಂಗ್ ಕ್ಷೇತ್ರ ವಲಯವನ್ನು ವಿಸ್ತರಣೆ ಮಾಡಿಕೊಳ್ಳಬಹುದು, ಬಹುದೊಡ್ಡ ಮುಖ್ಯ ವಿಚಾರ ಕೂಡ. ಆದರೆ ಈ ರೀತಿಯಾಗಿ ಏಕಾಏಕಿಯಾಗಿ ದೊಡ್ಡ ಕಂಪನಿಗಳಿಗೆ ಆ ಬ್ಯಾಂಕ್ ಆರಂಭಿಸಲು ಅವಕಾಶ ಮಾಡಿಕೊಟ್ಟು ಆ ಮೂಲಕ ನಮ್ಮ ಬ್ಯಾಂಕಿಂಗ್ ಕ್ಷೇತ್ರವನ್ನು ವಿಸ್ತರಣೆ ಮಾಡಿಕೊಳ್ತಾ ಇದ್ದೇವೆ ಅನ್ನುವಂಥ ರೀತಿಯಲ್ಲಿ ಬಿಂಬಿಸುವುದು ಅದು ಎಷ್ಟರ ಮಟ್ಟಿಗೆ ಸರಿ ಅನ್ನೋ ಬಗ್ಗೆ ಚರ್ಚೆಗಳು ಅಥವಾ ಭಿನ್ನ ಅಭಿಪ್ರಾಯಗಳು ಈಗಾಗಲೇ ಎದ್ದಿದೆ. ಸೊ ಈ ಸಂದರ್ಭದಲ್ಲಿ ನಾವು ಈಗಾಗಲೇ ಮಾತನಾಡ್ತಾ ಇರೋ ಸಂದರ್ಭದಲ್ಲಿ ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯದ ನಿವೃತ್ತ ಪ್ರೊಫೆಸರ್ ಆಗಿರುವಂಥ ಡಾಕ್ಟರ್ ಚಂದ್ರ ಪೂಜಾರಿ ಅವರು ಕೂಡ ಈ ಒಂದು ವಿಚಾರದಲ್ಲಿ ಮಾತನಾಡ್ತಾ ಏನು ಒಂದು ವೇಳೆ ಈ ರೀತಿಯ ಸ್ವಂತ ದೊಡ್ಡ ಕಂಪನಿಗಳು ತಮ್ಮದೇ ಸ್ವಂತ ಬ್ಯಾಂಕ್ಗಳನ್ನು ಮಾಡಿಕೊಂಡ್ರೆ ಏನೆಲ್ಲ ಅಪಾಯಗಳಾಗುತ್ತೆ ಅನ್ನೋ ಬಗ್ಗೆದನ್ನು ಮಾತನಾಡಿದರು. ಸೊ ಈಗ ನಾನು ಮತ್ತೆ ಈ ಒಂದು ಸಂವಾದನ ಮುಂದುವರಿಸೋ ಸಂದರ್ಭದಲ್ಲಿ ಅವ್ರ ಹತ್ರ ಕೇಳಲಿಕ್ಕೆ ಇಷ್ಟಪಡುವಂಥದ್ದು, ಒಂದು ವೇಳೆ ಆಯಿತು ನಾಳೆ ಈ ರೀತಿಯ ದೊಡ್ಡ ಕಂಪನಿಗಳು RBIಯಿಂದಲೇ ಪರ್ಮಿಷನ್ ತಗೊಂಡು ತಮ್ಮದೇ ಸ್ವಂತ ಬ್ಯಾಂಕನ್ನು ಮಾಡಿಕೊಂಡ್ರು ಅಂತ ಇಟ್ಕೊಳ್ವಾ. ಸೊ ಆ ಬ್ಯಾಂಕಿನವರು ಆ ಬ್ಯಾಂಕಿನಲ್ಲಿ ಸಂಗ್ರಹವಾದ ಮೊತ್ತ, ಠೇವಣಿ ಅಥವಾ ಏನು ದುಡ್ಡು ಅಥವಾ ಶೇರ್ ಏನೇ ಇರ್ಬೋದು, ಅದರಲ್ಲಿ ಬಹುಪಾಲನ್ನು ಸ್ವತಃ ತಮ್ಮ ಇತರ ವ್ಯವಹಾರಗಳಿಗೆ ಬಳಸಿಕೊಂಡ್ರೆ ಏನಾಗುತ್ತೆ? ಅಂದರೆ ನೋಡಿ, ಅವರು ಆ್ಯಕ್ಚುಲಿ ಈ ಸರ್ಕಾರದ ನಿಯಮ ಪ್ರಕಾರ 1,000 ಕೋಟಿ ಅವರ ಡಿಪಾಸಿಟ್ ಇದ್ದರೆ ಸಾಕು, ಅದರಲ್ಲಿ ಹೌದು ಅಷ್ಟು ಇಟ್ಟು ಅವ್ರು ಬ್ಯಾಂಕ್ ಶುರು ಮಾಡ್ತಾರೆ. 1,000 ಕೋಟಿ ಯಾರಿಗೆ ಹೂಡಿಕೆ ಮಾಡ್ಲಿಕ್ಕೆ ಆಗುತ್ತೆ ಅಂತ ಕಂಪನಿಯವರು ಶುರು ಮಾಡ್ಬೋದು, ಬ್ಯಾಂಕ್ ಆರಂಭಿಸಬಹುದು. ಸೊ 1,000 ಕೋಟಿ ಆದರೆ ಮತ್ತೆ ಉಳಿದ ಮೊತ್ತ ಎಲ್ಲ ಅವರು ಸಾರ್ವಜನಿಕರಿಂದ ಸಂಗ್ರಹ ಮಾಡ್ತಾರೆ. ಸೊ ಈಗ ಇವರು ಮುಂದೆ ಏನು ಮಾಡ್ತಾರೆ ಅಂತ ಹೇಳಲಿಕ್ಕೆ ಈಗೇನು ಮಾಡಿದ್ದಾರೆ ಅಂತ ನೋಡಿದರೆ ಸ್ವಲ್ಪ ಅರ್ಥ ಆಗ್ತದೆ. ಈಗ ಏನು ಮಾಡಿದ್ದಾರೆ, ಇಷ್ಟರ ತನಕ ಏನು ಮಾಡಿದ್ದಾರೆ? ಸರ್ಕಾರಿ ಬ್ಯಾಂಕ್ಗಳಲ್ಲಿ ಈ ಕಾರ್ಪೊರೇಟ್ಗಳು ಇವರ ಸಾಲ ವ್ಯವಹಾರ ಹೇಗಿದೆ ಅದು ಕೂಡ ಇದನ್ನು ನೋಡಿ ದೊಡ್ಡ ದೊಡ್ಡ ಕಾರ್ಪೊರೇಟ್ ಕಂಪನಿಗಳ ಇಷ್ಟರ ಹೊರಗಿನ ಬೇಡ ಒಂದು 10 ವರ್ಷದ ಅವಧಿಯಲ್ಲಿ ಏನೆಲ್ಲ ಆಗಿದೆ ಅಂತೇಳಿ ನೋಡಿ. ಆಕ್ಚುಲಿ ಈ ಒಂದು ಯಾವುದೇ ಬಿಸ್ನೆಸ್ ಕೂಡ ಅವರು ಆರಂಭಿಸುವಾಗ ಒಂದು ಅಕೌಂಟೆನ್ಸಿ ಪ್ರೊಸೀಜರ್ ಪಾಲಿಸಿ ಏನಿದೆ ಅಂತ ಹೇಳಿದರೆ, ಅವರದ್ದು 1 ಕೋಟಿ ಬಂಡವಾಳ ಇರಿದ್ರೆ ಕನಿಷ್ಠ 3 ಕೋಟಿ ಅಥವಾ 4 ಕೋಟಿ ಸಾಲ ಮಾಡಬಹುದು ಅಂತ ಇದೆ.
ಒಂದು ಸ್ಟ್ಯಾಂಡರ್ಡ್ ಅಕೌಂಟಿಂಗ್ ಪ್ರೊಸೀಜರ್ ಅದು. ಬಟ್ ನಮ್ಮಲ್ಲಿ ಈ ಕಂಪನಿಗಳು ಕಾರ್ಪೊರೇಟ್ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ 2003-4ರಲ್ಲಿ ಅವರ ದುಡ್ಡು 1 ಕೋಟಿ ಇರುವಾಗ 8 ಕೋಟಿ ಸಾಲ ಮಾಡಿದ್ದಾರೆ. ಇಷ್ಟೇ ಅಲ್ಲ, 2013-14ರ ವೇಳೆಗೆ ಅವ್ರದ್ದು 1 ಕೋಟಿ ಇರುವಾಗ 12 ಕೋಟಿ ಬ್ಯಾಂಕಿಂದ ಸಾಲ ಮಾಡಿದ್ದಾರೆ. ಅದು ಕೂಡ ಏನು ಅಂತ ಹೇಳಿದ್ರೆ ಬ್ಯಾಂಕಲ್ಲಿ ಇಂಟ್ರೆಸ್ಟ್ ರೇಟ್ ಏರ್ತಾ ಹೋದಾಗ ನ್ಯಾಚುರಲ್ ನೀವು ಸಾಲ ಮಾಡೋದು ಕಡಿಮೆ, ಬಟ್ ಆಗ್ಲೂ ಸಾಲ ಮಾಡೋದು ಜಾಸ್ತಿ ಮಾಡಿದ್ದಾರೆ ಅವರು. ಸೊ ಅಂದ್ರೆ ಇಡೀ ನನಗೆ ಅರ್ಥ ಆಗೋದೇನು ಅಂತ ಹೇಳಿದ್ರೆ, ಒಂದು ಇವರು ಇದೇನು ಮುಂದೆ ಕಟ್ಟೋ ಒಂದು ಆಲೋಚನೆ ಇದ್ದಾಗ ಕಾಣಲಿಲ್ಲ ಆಗ್ಲೂ ಅವರು ಮಾಡೋ ಅವಸ್ಥೆ ನೋಡಿದ್ದಾರೆ. ಎರಡನೇದ್ದು, ಈ ಸಾಲ ಈಗ ಒಂದು ವೇಳೆ ಅವ್ರದ್ದೇ ಬ್ಯಾಂಕು, ಈಗ ಬೇರೆಯವರ ಬ್ಯಾಂಕು ಅಂತ ಹೇಳಿದ್ರೆ ನೀವು ಅಲ್ಲಿ ಸಾಲಕ್ಕೆ ಹೋಗುವಾಗ ಅವರು ಕೆಲವು ಕಂಡೀಷನ್ಸ್ ಎಲ್ಲ ಹಾಕ್ತಾರೆ. ಸೊ ಇವ್ರಿಗೆ ಕಟ್ಟುವ ತಾಕತ್ತಿದೆಯಾ, ಇವರ ಏನಿದೆ, ನಿಜವೋ, ಮತ್ತೆ ಇವರ ಹಿಂದಿನ ರೆಕಾರ್ಡ್ ಏನು, ಕ್ರೆಡಿಟ್ ವರ್ದಿನೆಸ್ ಏನು, ಹಲವು ಕಂಡೀಷನ್ಸ್ ಎಲ್ಲ ನೋಡಿ ಅದೆಲ್ಲ ಸರಿ ಇದ್ರೆ ಸಾಲ ಕೊಡ್ತಾರೆ. ಈಗ ಇವರದ್ದೇ ಬ್ಯಾಂಕ್ ಅಲ್ಲಿ ಈ ಕಂಡೀಷನ್ ಯಾರು ಅಪ್ಲೈ ಮಾಡುದು ಇವ್ರಿಗೆ? ಇವರೇ ಸಾಲ ತೆಗೆಯುವಾಗ ತಂದೆ ಮಗನಿಗೆ ಸಾಲ ಕೊಡುವಾಗ ಅಲ್ವಾ, ಈ ಕೈಯಿಂದ ಈ ಕೈಗೆ ಸಾಲ ಕೊಡುವಾಗ ಎಡದ್ದು ಬಲಕ್ಕೆ, ಬಲದ್ದು ಎಡಕ್ಕೆ ಹೋಗುವಾಗ ಹೇಳ್ತಾರೆ. ಯಾರು ಹೇಳುದು ಅದನ್ನು? ಅವರಲ್ವಾ. ಮತ್ತೆ ಮತ್ತೊಂದು ಪಾಸಿಬಿಲಿಟಿ, ಇದು ಪಾಸಿಬಿಲಿಟಿ ಏನು ಅಂತ ಹೇಳಿದ್ರೆ ನಮ್ಮ ದೇಶದಲ್ಲಿ ಏನೂ ಸಾಧ್ಯತೆ ಇದೆ. ಈಗ ಒಂದು ಕಂಪನಿ, ನಮ್ಮ ದೇಶದಲ್ಲಿ ಏನು ಸಾಧ್ಯತೆ ಇದೆ ಅಂತ ಹೇಳಿದ್ರೆ ಕಾನೂನಿನಡಿಯಲ್ಲಿ ತಪ್ಪಿಸಿಕೊಳ್ಳಿಕ್ಕೆ ಎಲ್ಲವೂ ಸಾಧ್ಯತೆ. ಈಗ ಒಂದು ಕಂಪನಿ ಅವರು ಸಾಕಷ್ಟು ಸಾಲದಲ್ಲಿ ಮುಳುಗಿದ್ದಾರೆ ಈಗ ಅಂತ ಇಟ್ಕೊಳ್ಳಿ. ಮುಳುಗಿದವರು ತುಂಬಾ ಇದ್ದಾರೆ, ಅವರು ಕೋಟಿಗಳ ಸಾಲದಲ್ಲಿ. ಅಂತ ಕಂಪನಿ ಒಂದು ಬ್ಯಾಂಕ್ ಶುರು ಮಾಡ್ತದೆ ಅಂತ ಇಟ್ಕೊಳ್ಳಿ. ಅವ್ರಿಗೆ ಲೈಸೆನ್ಸ್ ಪಡೆದಿದೆ ಅಂತ ದೊಡ್ಡ ಸಮಸ್ಯೆ ಅಲ್ಲ ನಮ್ಮಲ್ಲಿ. ಬ್ಯಾಂಕ್ ಮಾಡ್ಲಿಕ್ಕೆ ಏನೆಲ್ಲ ಬೇಕು ಅದನ್ನೆಲ್ಲ ಚೆನ್ನಾಗಿ ಮಾಡಿ ಅವರು ಮುಂದಿಡ್ತಾರೆ. ಸಾಕು, ಅವರು ಬ್ಯಾಂಕ್ ಶುರು ಮಾಡ್ತಾರೆ. ಕಟ್ಟಡ ನೋಡ್ಲಿಕ್ಕೆ ಯಾರು ಬರುದಿಲ್ಲ ಅಲ್ಲ, ಅದೇನೋ ಇವನು ರಿಲಯನ್ಸ್ ಯೂನಿವರ್ಸಿಟಿ ಅಂತ ಯೂನಿವರ್ಸಿಟಿ ಶುರು ಮಾಡೋ, ಈಗ ಸಾಕಷ್ಟು ಮೆಡಿಕಲ್ ಕಾಲೇಜ್ ಶುರು ಮಾಡೋರು ಅವ್ರ ಕಂಡೀಷನ್ ಏನಿದೆ ಅಂತ ಹೇಳಿದ್ರೆ ಅಲ್ಲಿ ಪಾಠ ಮಾಡ್ಲಿಕ್ಕೆ ಅವ್ರದ್ದೇ ಪ್ರೊಫೆಸರ್ ಬೇಕು, ಡಾಕ್ಟರ್ಗಳು ಬೇಕು ಅಂತ. ಅಲ್ಲಿ ಯಾರು ಇರುವುದಿಲ್ಲ, ಅವ್ರು ನೋಡ್ಲಿಕ್ಕೆ ಬರೋ ಒಂದು ಬೋರ್ಡ್ ಹಾಕಿ ಇಟ್ಟಿರ್ತಾರೆ, ಇವ್ರು ಬರ್ತಾರೆ ಅಂತೇಳಿ. ಅಂಥದ್ದೆಲ್ಲ ಸಾಕಷ್ಟು ದಿಕ್ಕಲ್ಲಿ ನಡೀತದೆ. ಸೊ ಅದೇ ರೀತಿ ಒಬ್ಬ ಸಾಲದಲ್ಲಿ ಮುಳುಗಿದ ಕಂಪನಿ ಬ್ಯಾಂಕ್ ಶುರು ಮಾಡ್ತದೆ ಅಂತ ಇಟ್ಕೊಳ್ಳಿ. ಬ್ಯಾಂಕ್ ಶುರು ಮಾಡಿ ಅವ್ರು ದೊಡ್ಡ ಮಟ್ಟಕ್ಕೆ ಡಿಪಾಸಿಟ್ ಮೊಬಿಲೈಸ್ ಮಾಡ್ತಾರೆ. ಮೊಬಿಲೈಸ್ ಮಾಡಿ ಅದೇ ಡಿಪಾಸಿಟ್ ಅನ್ನು ಅವರು ಸಾಲ ಕಟ್ಟಲಿಕ್ಕೆ ಬಳಸ್ತಾರೆ ಅಂತ ಇಟ್ಕೊಳ್ಳಿ. ಒಳ್ಳೆ ಐಡಿಯಾ ಅಲ್ವಾ? ಯಾಕೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ? ಸಾಲ ಸಂದಾಯ ಮಾಡ್ತಾರೆ, ನಾಳೆ ಕೈ ಎತ್ತಾರೆ ಅವರು. ಈಗ ಒಂದು ವೇಳೆ 10,000 ಕೋಟಿ ಲೋನ್ ಇರುವಂತ ಒಂದು ಕಂಪನಿಯವನು ಅದೇ 1,000 ಕೋಟಿಯನ್ನು ತೋರಿಸಿ ಒಂದು ಬ್ಯಾಂಕ್ ಮಾಡೋದು, ಆ ಬ್ಯಾಂಕ್ ಮೂಲಕ 10,000 ಕೋಟಿ ಬಂಡವಾಳ ಎತ್ತೋದು, ಅದೇ ಬ್ಯಾಂಕಿನವನಿಗೆ ಇರುವಂತ ಮೂಲ 10,000 ಕೋಟಿಗೆ ಹೋಗಿ ಸಂದಾಯ ಮಾಡೋದು. ಹೌದು, ಈ ಸರ್ಕಾರಿ ಬ್ಯಾಂಕ್ ಅಲ್ಲಿ ಅವ್ರ ಸಾಲ ಇದೆಲ್ಲ ಸೆಟಲ್ ಮಾಡೋದು. ಆಗ ಅವರ ಪ್ಲೆಜ್ ಮಾಡಿದ ಸೆಟ್ ಎಲ್ಲ ರಿಲೀಸ್ ಆಗ್ತದೆ. ಅವರು ನಂತರ ಬಿಸಿನೆಸ್ ಯಥಾ ರೀತಿಯಲ್ಲಿ ಮುಂದುವರಿಸ್ತಾ ಹೋಗ್ಬೋದು ಅಂತ. ಇಂಥ ಗೋಲ್ಮಾಲ್ಗಳನ್ನು ಸಾಕಷ್ಟು ಬೇರೆ ಬೇರೆ ಕೇಸಲ್ಲಿ ಮಾಡಿದ್ದಾರೆ. ಒಂದೇ ಸೆಟ್ಟಿಗೆ 25 ಬ್ಯಾಂಕ್ ಅಲ್ಲಿ ಸಾಲ ಮಾಡೋದು. ಅಷ್ಟು ಮಾತ್ರ ಅಲ್ಲ, ಅವರಿಗೆ ನಿಜವಾಗಿ ವ್ಯಾಪಾರ ಶುರು ಮಾಡ್ಲಿಕ್ಕೆ ಒಂದು 10 ಕೋಟಿ ಬೇಕಿದ್ರು ಅದನ್ನು ಓವರ್ ಪ್ರೊಜೆಕ್ಟ್ ಮಾಡಿ 20 ಕೋಟಿ ಅಂತ ಕೇಳ್ತಾರೆ ಅವರು. ಸೊ ಬ್ಯಾಂಕ್ ಏನ್ ಹೇಳ್ತದೆ, ನಾವು 10 ಕೋಟಿ ನಿಮಗೆ ಕೊಡ್ತೇವೆ, 5 ಕೋಟಿ ನೀವು ಹಾಕ್ಬೇಕು ಅಂತ, ಒಟ್ಟು 15 ಕೋಟಿ. ಇವನು ಪ್ರೊಜೆಕ್ಟ್ ವ್ಯಾಲ್ಯೂಯೇ 20 ಕೋಟಿ ಇದೆ ಅಲ್ವಾ. ಸೊ ಒಂದು ವೇಳೆ ಇವನಿಗೆ 15 ಕೋಟಿ ಸಿಕ್ಕಿದ್ರೆ 5 ಕೋಟಿ ಇವನಿಗೆ ಧರ್ಮಕ್ಕೆ ಬಂದಾಗಾಯ್ತಲ್ವಾ. ಸೊ ಒಂದು ಓವರ್ ಎಸ್ಟಿಮೇಟ್ ಮಾಡೋದು, ಓವರ್ ಪ್ರೊಜೆಕ್ಟ್ ಮಾಡೋದು ಅಂಥದ್ದೆಲ್ಲ ಈಗಾಗಲೂ ನಡೀತಾ ಇದೆ. ಸೊ ಅಂಥದ್ರಲ್ಲಿ ಇವ್ರದೇ ಬ್ಯಾಂಕ್ ಅಂತ ಆದ್ರೆ ಇದನ್ನು ಹೇಳೋರು ಯಾರು, ಕೇಳೋರು ಯಾರು? ಹೌದು, ಈಗಾಗಲೇ ಅದನ್ನೇ ನಾನು ಹೇಳಿದಲ್ಲ, ಈ ಒಂದು RBI ಸಮಿತಿಯವರು ಕೂಡ ಆಕ್ಷೇಪ ಎತ್ತಿದವರು ಕೂಡ ಇದೇ ಒಂದು ಅಭಿಪ್ರಾಯವನ್ನು ಉಲ್ಲೇಖ ಮಾಡ್ತಾರೆ. ಒಂದು ವೇಳೆ ಖಾಸಗಿ ವಲಯದ ದೊಡ್ಡ ಕಂಪನಿಗಳಿಗೆ ಸ್ವಂತ ಬ್ಯಾಂಕ್ಗೆ ಸ್ಥಾಪನೆಗೆ ಅನುಮತಿ ಕೊಟ್ಟರೆ ಅವುಗಳ ಹಣಕಾಸು ಚಟುವಟಿಕೆಗಳ ಮೇಲೆ ಕೂಲಂಕಷವಾದ ನಿಗಾ ವಹಿಸುವುದು ಕಷ್ಟಕರವಾಗಲಿಕ್ಕಿದೆ. ಸಮೂಹದ ಇತರ ಬಿಸಿನೆಸ್ಗಳಲ್ಲಿನ ಒತ್ತಡಗಳು ಬ್ಯಾಂಕಿನ ಮೇಲೆ ಪ್ರಭಾವ ಬೀರುವ ಅಪಾಯ ಇರುತ್ತದೆ ಅಂತ. ನೀವು ಹೇಳಿದಾಗೆ ಆ ಬ್ಯಾಂಕಿನ ಒಂದು ಬೇರೆ 100 ರೀತಿಯ ವ್ಯವಹಾರಗಳಿರ್ತದೆ, 100 ಬೇರೆ ಕಂಪನಿಗಳಿರ್ತದೆ. ಆ ಕಂಪನಿಗಳು ಅಥವಾ ಆ ರೀತಿಯ ವ್ಯವಹಾರದವರು ಮಾಡುವಂಥ ಒತ್ತಡಗಳು ಇಲ್ಲಿ ಏನು ಬಹುದೊಡ್ಡ ಪ್ರಭಾವ ಬೀರುವಂಥ, ಅಂದರೆ ಪ್ರಭಾವ ಅಂತ ಹೇಳಿದ್ರೆ ಅದು ಒಂಥರ ದುರ್ಬಳಕೆ ಮಾಡಿಕೊಳ್ಳುವಂಥದ್ದು. ಆ ಪಾಸಿಬಿಲಿಟಿ ತುಂಬ ಇದೆ ಅದು. ಅಂದರೆ ಈಗಿನ ಇವರ ರೆಕಾರ್ಡ್ ನೋಡಿದರೆ ಅದೆಲ್ಲ ಸಾಧ್ಯತೆ ಇದೆ ಅವರು ಬ್ಯಾಂಕ್ ಜೊತೆ ವ್ಯವಹಾರ ಮಾಡೋದ್ರಲ್ಲಿ. ಎಸ್ ಈಗ ನಾವು ಮತ್ತೆ ಅದೇ ಪ್ರಶ್ನೆಗೆ ಬರುವಂಥದ್ದು. ಇವೆಲ್ಲ ಮಾಡಿ ಕೊನೆಗೆ ಏನು
ಆರ್ಥಿಕವಾಗಿ ಕೆಲವರು ಏನು ಆರ್ಥಿಕ ಶಕ್ತಿಯನ್ನು ಕ್ರೋಢೀಕರಣ ಮಾಡಿಕೊಳ್ತಾರಾ ಅಂತ ಈ ದೇಶದ ಹೌದೌದು ಅಲ್ವಾ? ಅಂದ್ರೆ ಯಾರಂತ ಹೇಳಿದ್ರೆ ಆಲ್ರೆಡಿ ದೊಡ್ಡ ಮಟ್ಟಿನಲ್ಲಿ 1,000 ಲಕ್ಷ ಕೋಟಿಯಲ್ಲಿ ದುಡ್ಡಿದ್ದವರೇ ದುಡ್ಡು ಮಾಡಿಕೊಳ್ಳುವಂಥದ್ದು. ಅಂದ್ರೆ ನಾವೇನೋ ತುಂಬಾ ಸರಳವಾಗಿ ಹೇಳ್ತೇವೆ, ಆರ್ಥಿಕ ಸ್ವಾತಂತ್ರ್ಯದ ಬಗ್ಗೆ ಮಾತಾಡ್ತೇವೆ, ಮತ್ತೆ ಎಲ್ಲರಿಗೂ ಶ್ರಮ ವಿಭಜನೆ ಅಥವಾ ದುಡ್ಡಿನ ಏನು ಅರಿವು ನೆರವು ಇರಬೇಕು ಅಂತ. ಇದೆಲ್ಲ ನಾನು ಹೇಳಿದ್ದಲ್ಲ, ಈ ಚುನಾವಣೆ ಸಂದರ್ಭದಲ್ಲಿ ಮಾಡೋ ಭಾಷಣಗಳು. ಬೇಸಿಕಲಿ ನಮ್ಮ 70 ವರ್ಷದ ಅಭಿವೃದ್ಧಿಯಲ್ಲಿ ನೋಡಿ, ರೀಸೆಂಟ್ ಆಕ್ಸ್ಫಾಮ್ ವರದಿ ಪ್ರಕಾರ, ರಿಪೋರ್ಟ್ ಪ್ರಕಾರ 2020 ವರದಿ ಪ್ರಕಾರ 1% ಶ್ರೀಮಂತರಲ್ಲಿ ನಮ್ಮ ದೇಶದ 70% ಜನ ಹೊಂದಿರುವ ಆಸ್ತಿಗಿಂತ ಹೆಚ್ಚು ಆಸ್ತಿ ಅವರಲ್ಲಿದೆ. 1%, ಕೇವಲ 1% ಜನರ ಕೈಯಲ್ಲಿ ಈ ದೇಶದ 70% ಜನ ಹೊಂದಿರಬೇಕಾದಷ್ಟು ಅದರಿಂದ ಹೆಚ್ಚಿನ ಸಂಪತ್ತು ಕೇವಲ 1% ಜನರ ಕೈಯಲ್ಲಿದೆ. ನಾವು ಅದೇ ನೀವು ಹೇಳಿದಾಗೆ ಸ್ವಾತಂತ್ರ್ಯ ಬಂದಾಗ ನಮ್ಮಲ್ಲಿ ಏನು ಆಶಯ ಇತ್ತು? ಎಲ್ಲರಿಗೂ ಆರ್ಥಿಕ ಶಕ್ತಿ ಕೊಡುವಂಥದ್ದು, ಎಲ್ಲರನ್ನು ಆರ್ಥಿಕವಾಗಿ ಸ್ವಾವಲಂಬಿಗಳನ್ನಾಗಿ ಮಾಡುವಂಥದ್ದು. 2018-19 ನಮ್ಮ ಬಜೆಟ್ ಮೊತ್ತ ಎಷ್ಟು ಅಂತ ಹೇಳಿದ್ರೆ 24,42,200 ಕೋಟಿ. 2018-19 ಬಜೆಟ್ ಮೊತ್ತ. ಈ ಮೊತ್ತ ಉಂಟಲ್ಲ, ಇದಕ್ಕಿಂತ ಹೆಚ್ಚಿನ ಮೊತ್ತ 63 ಭಾರತದ ಬಿಲಿಯನರ್ಸ್ ಅಲ್ಲಿ ಇತ್ತು. ಬಜೆಟ್ನ ಗಾತ್ರಕ್ಕಿಂತಲೂ ದೊಡ್ಡದಾದ ದುಡ್ಡಿನ ಅರಿವು ಅಥವಾ ದುಡ್ಡು, ಅಂದ್ರೆ ನಮ್ಮಲ್ಲಿ ಎಷ್ಟು ಕಾನ್ಸಂಟ್ರೇಷನ್ ಆಫ್ ಎಕಾನಮಿ ಪವರ್ ಈಗಾಗಲೇ ಆಗಿದೆ ಅಂತೇಳಿ. ಇನ್ನೊಂದು ಇದನ್ನು ಮಾಡಿ ಆಗೋದಲ್ಲ, ಈಗಾಗಲೇ ಇದೆ. ಮತ್ತು ಅದೇ ವರದಿ ಮತ್ತೊಂದು ಏನು ಹೇಳ್ತದೆ ಅಂತ ಹೇಳಿದ್ರೆ, ಈಗ ಒಬ್ಬ ಟಾಪ್ ಮೋಸ್ಟ್ ಟೆಕ್ನಾಲಜಿ ಕಂಪನಿ ಇದೆ ಅಲ್ವಾ, IT ಕಂಪನಿ ಇರ್ಬೋದು, ಅದರಲ್ಲಿ ದುಡಿಯೋ ಒಬ್ಬ ಚೀಫ್ ಎಕ್ಸಿಕ್ಯೂಟಿವ್ನ 1 ವರ್ಷದ ಸಂಬಳಕ್ಕೆ ಸಮವಾದ ಸಂಬಳನ ಒಬ್ಬ ದಿನಗೂಲಿ ಪಡಿಬೇಕಾದ್ರೆ ಎಷ್ಟು ವರ್ಷ ದುಡಿಬೇಕು ಅಂತೇಳಿ ದುಡಿದು 10 ಜನ್ಮ ಇದ್ರೂ ಸಾಧ್ಯ ಆಗ್ಲಿಕ್ಕೆ ಅವರ ಪ್ರಕಾರ 947 ವರ್ಷ ದುಡಿಬೇಕು. 947 ವರ್ಷ ದುಡಿದ್ರೆ ಒಬ್ಬ ದಿನಗೂಲಿ ನೌಕರ, ಅವನಿಗೆ ಒಂದು ಟಾಪ್ ಲೆವೆಲ್ ಚೀಫ್ ಎಕ್ಸಿಕ್ಯೂಟಿವ್ ಸಂಬಳ 1 ವರ್ಷದ ಸಂಬಳಕ್ಕೆ ಸಮವಾದ ಸಂಬಳ ಬರ್ತದೆ. ದಿಸ್ ಇಸ್ ದ ಕೈಂಡ್ ಆಫ್ ಇನ್ಇಕ್ವಾಲಿಟಿ ಅಂಡ್ ಎಕನಾಮಿಕ್ ಕಾನ್ಸಂಟ್ರೇಷನ್ ನಮ್ಮಲ್ಲಿ ಈಗಾಗಲೇ ಇದೆ. ಈಗ ಪ್ರಶ್ನೆ ಇರೋದು ಯಾಕೆ ಇನ್ಇಕ್ವಾಲಿಟಿ ಇದೆ ಅಂತ ಹೇಳಿದ್ರೆ, ಇದು ದೇವರು ಮಾಡಿದ್ದಲ್ಲ. ಒನ್ ಸೆಕೆಂಡ್ ಗೌರ್ಮೆಂಟ್ ಪಾಲಿಸಿಯಿಂದಲೇ ಅದು. ಆಕ್ಟ್ ಆಫ್ ಗಾಡ್ ಅಲ್ಲ ಇದು ಗೌರ್ಮೆಂಟ್ ಪಾಲಿಸಿಗಳು. ನೀವು ತಗೊಳ್ಳಿ, ನಾನು ಹಿಂದಿಂದ ಹೇಳ್ತಾ ಇದ್ದೇನೆ, ಸರ್ಕಾರದ ಯಾವುದೇ ನೀತಿ ತಗೊಳ್ಳಿ, ಅಲ್ಲಿ ಸಂಪತ್ತು ಮೇಲಿನಿಂದ ಕೆಳಕ್ಕೆ ಹರಿತಾ ಇಲ್ಲ, ಕೆಳಗಿಂದ ಮೇಲೇನೆ ಹರಿತದೆ. ನಮ್ಮ ತೆರಿಗೆ ನೀತಿ ತಗೊಳ್ಳಿ, ಹಣಕಾಸು ನೀತಿ ತಗೊಳ್ಳಿ, ಶಿಕ್ಷಣ ನೀತಿ ತಗೊಳ್ಳಿ, ಆರೋಗ್ಯ ನೀತಿ ತಗೊಳ್ಳಿ, ಯಾವುದೇ ನೀವು ನಾನು ಹೇಳ್ತಲ್ಲ, ಆರೋಗ್ಯ ನೀತಿ ಒಂದು ಮಾತಾಡೋಣ. ಸೊ ಆರೋಗ್ಯದ ಮೇಲೆ ಸರ್ಕಾರ ಭಾರಿ ಕನಿಷ್ಠ 1% GDP 1% ಇನ್ವೆಸ್ಟ್ ಮಾಡ್ತಾ ಇದೆ. ಸೊ ಅವರು ಅಷ್ಟು ಇನ್ವೆಸ್ಟ್ ಮಾಡೋದ್ರ, ಕಡಿಮೆ ಇನ್ವೆಸ್ಟ್ ಮಾಡೋದ್ರಿಂದ ಈಗ ನಾವು ನೋಡ್ತಾ ಇದ್ದೇವೆ, ಕೊರೋನಾ ಕಾಲಘಟ್ಟದಲ್ಲಿ ನೋಡಿದ್ದೇವಲ್ಲ ನಮ್ಮ ಆರೋಗ್ಯ ಕ್ಷೇತ್ರ ಯಾವ ರೀತಿ ಇದೆ ಅಂದ್ರೆ ಅದು ನಮಗೆ ಕಣ್ಣಿಗೆ ರಾಚವಾಗಿ ಕಂಡಿದೆ. ಅದೇ ರೀತಿ ಎಲ್ಲಾ ಕ್ಷೇತ್ರಗಳು ಅದೇ ರೀತಿ ಇರೋದು, ಶಿಕ್ಷಣ ಕ್ಷೇತ್ರನೂ ಹಾಗೆ. ಬಟ್ ಇದು ನಮಗೆ ಗೊತ್ತಾಗಿದೆ. ಸೊ ಏನಾಗ್ತದೆ ಅಂತ ಹೇಳಿದ್ರೆ ನೋಡಿ, ಇಷ್ಟು ಕಡಿಮೆ ಇನ್ವೆಸ್ಟ್ ಮಾಡುವಾಗ ಏನಾಗ್ತದೆ ಅಂತ ಹೇಳಿದ್ರೆ, ಜನರು ಅವರು ಸ್ವಂತ ಜೋಬಿನಿಂದ ಖರ್ಚು ಮಾಡಬೇಕಾಗ್ತದೆ. ಸೊ ಆಲ್ಮೋಸ್ಟ್ ಆಲ್ ನಮ್ಮಲ್ಲಿ ಒಂದು 70% ಅಂದರೆ ಅವರ ಸ್ವಂತ ಔಟ್ ಆಫ್ ಪಾಕೆಟ್, ಗೌರ್ಮೆಂಟ್ ಕಡೆಯಿಂದ ಒಂದು 30-35 ರೂಪಾಯಿ ಬಂದರೆ 65-70 ರೂಪಾಯಿ ಕೂಡ ಜನರು ಅವ್ರ ಸ್ವಂತ ಜೋಬಿನಿಂದ ಆರೋಗ್ಯದ ಮೇಲೆ ಖರ್ಚು ಮಾಡೋ ಸ್ಥಿತಿ ಇದೆ. ಸೊ ಆಗ ಏನಾಗ್ತದೆ, ಈ ಹಾಸ್ಪಿಟಲ್ ಶುರು ಮಾಡೋರು ಯಾರು? ಮೆಜಾರಿಟಿ 70% ಹಾಸ್ಪಿಟಲ್ ಪ್ರೈವೇಟ್ ಸೆಕ್ಟರ್ ಇದೆ. ಸೊ ಅಂದ್ರೆ ನೀವು ದುಡ್ಡೆಲ್ಲ ಅಲ್ಲಿ ಹಾಕಿದ್ರೆ ಅವರಿಗೆ ಹೋಗ್ತದೆ. ಹೇಗೆ ಕ್ರೋಢೀಕರಣಗೊಳ್ತದೆ ಅಂತ ಹೇಳಿದ್ರೆ, ನಡೆಸುವವರೇ ಆಸ್ಪತ್ರೆಗಳನ್ನು, ದೊಡ್ಡ ಆಸ್ಪತ್ರೆಗಳನ್ನು, ಕಾರ್ಪೊರೇಟ್ ಆಸ್ಪತ್ರೆಗಳನ್ನು ನಡೆಸ್ತಾರೆ. ಯಾಕೆ ಕೆಲವರಲ್ಲಿ ಸಂಪತ್ತು ಕ್ರೋಢೀಕರಣಗೊಳ್ತದೆ? ಗೌರ್ಮೆಂಟ್ ಪಾಲಿಸಿ. ಅದೇ ಅವರು ಒಂದು ವೇಳೆ ಸರ್ಕಾರಿ ಆಸ್ಪತ್ರೆ ಒಂದೇ ಇರ್ತಿದ್ರೆ, ಎಲ್ಲರೂ ಸರ್ಕಾರಿ ಆಸ್ಪತ್ರೆ ಹೋಗ್ತಿದ್ರೆ, ಈಗ ಈ ಪ್ರೈವೇಟ್ ಸೆಕ್ಟರ್ ಇಲ್ಲ ಇದ್ರೆ ಅಷ್ಟು ದುಡ್ಡು ಕ್ರೋಢೀಕರಣಗೊಳ್ತಾ ಇರಲಿಲ್ಲ. ಇವರಿಗೆ ಆ ಆರೋಗ್ಯದ ಮೇಲೆ ಮಾಡುವ ಯಾಕೆ ಸಮಾಜವಾದಿ ನೆಲೆಗಟ್ಟಿನ ಆರ್ಥಿಕ ವ್ಯವಸ್ಥೆ ಬೇಕು, ಅದು ಯಾಕೆ ಬೇಕು, ಮತ್ತೆ ಇವರು ಯಾಕೆ ಅದರ ವಿರುದ್ಧ ಇದ್ದಾರೆ ಅಂತ ಹೇಳೋದು ಅರ್ಥ ಆಗೋದು ಇದಕ್ಕೆ. ಆರೋಗ್ಯದಲ್ಲಿ ಏನ್ ನಡೀತಾ ಅದೇ ರೀತಿ ಶಿಕ್ಷಣದಲ್ಲಿ ನಡೀತದೆ. 70% ಪ್ರೈವೇಟ್ ಕಾಲೇಜು, ಯೂನಿವರ್ಸಿಟಿಗಳು ಅಂತ ಆದ್ರೆ ನೀವು ನಿಮ್ಮ ದುಡಿಮೆಯ ದುಡ್ಡನ್ನು ಅದಕ್ಕೆ ಹಾಕ್ತೀರಿ. ಮತ್ತೆ ಅದನ್ನ ನಡೆಸುವವರು ಯಾರು? ಬದುಕಿನ ಮನುಷ್ಯನ ಬದುಕಿನ ಬಹುತೇಕ ಅವಧಿಯನ್ನು ಮತ್ತು ಸಂಪತ್ತನ್ನು ಕೇವಲ ಮಗುವಿನ ಶಿಕ್ಷಣ ಮತ್ತು ಆತನ ಸ್ವಂತ ಆರೋಗ್ಯ ಇಷ್ಟಕ್ಕೆ ವಿನಿಮಯ ಮಾಡ್ಲಿಕ್ಕೆ ಆಯ್ತು. ಈಗ ನೀವು ದುಡ್ದದ್ದೆಲ್ಲ ಅದಕ್ಕೆ ಹಾಕಿದ್ರೆ ಮತ್ತೆ ಇದನ್ನು ಶುರು ಮಾಡೋರು ಯಾರು? ಪುನಃ ಈ ಕೋಟ್ಯಾಧೀಶರುಗಳೇ. ಸೊ ಹಾಗಾಗಿ ನಿಮ್ಮ ದುಡಿಮೆಯ ದುಡ್ಡೆಲ್ಲ ಅವರಲ್ಲಿ ಹೋಗಿ ಕ್ರೋಢೀಕರಣಗೊಳ್ತಾ ಇದೆ. ಅದರಿಂದ ಇಷ್ಟು ದೊಡ್ಡ ಮಟ್ಟಿನ ಅಸಮಾನತೆ ಮತ್ತು ಎಕನಾಮಿಕ್ ಕಾನ್ಸಂಟ್ರೇಷನ್ ಆಫ್ ಎಕಾನಮಿಕ್ ಪವರ್ ಕೆಲವರೇ ಕೈಯಲ್ಲಿ ಯಾಕೆ ಇದೆ ಅಂತ ಹೇಳಿದ್ರೆ, ಸರ್ಕಾರದ ನೀತಿ ಔಟ್ ಆ್ಯಂಡ್ ಔಟ್ ಪ್ರೋ ರಿಚ್,
ಅದು ಕೂಡ ಕೋಟ್ಯಾಧೀಶರ ಪರವಿದೆ, ಮಧ್ಯಮ ವರ್ಗದ ಪರನೂ ಇಲ್ಲ ಅದು. ಈಗ ಮೊನ್ನೆ ಏನು ದೇಶದ ಸುಮಾರು 10-12 ರಾಷ್ಟ್ರೀಯ ಮಟ್ಟದ ಕಾರ್ಮಿಕ ಸಂಘಟನೆಗಳು ಅಖಿಲ ಭಾರತ ಕಾರ್ಮಿಕರ ಮುಷ್ಕರ ಅಂತ ಕರೆ ಕೊಟ್ಟಿದ್ದವು. ದೇಶದ ಬೇರೆ ಬೇರೆ ಕಡೆ ಬೇರೆ ಬೇರೆ ವಲಯದ ಕಾರ್ಮಿಕರು ಮುಷ್ಕರ ಮಾಡಿದ್ರು. ನಮ್ಮಲ್ಲಿ ಕೂಡ ನಡೆದಿತ್ತು, ಬಂದ್ ಅಂತ ಇರಲಿಲ್ಲ, ಬಟ್ ಮುಷ್ಕರ ಅಂತ ಧರಣಿಗಳು ಪ್ರತಿಭಟನೆಗಳೆಲ್ಲ ಇದ್ದವು. ಅದರಲ್ಲಿ BSNL ಇರ್ಬೋದು, ರೈಲ್ವೆ ಅವರು ಇರ್ಬೋದು, ಸರ್ಕಾರಿ ಸಿಬ್ಬಂದಿಗಳಿರ್ಬೋದು, LIC ಅವರು ಇರ್ಬೋದು, ಒಟ್ಟು ಬೇರೆ ಬೇರೆ ಸಾರ್ವಜನಿಕ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡವರು. ಅಂದರೆ ಅವರು ಕೂಡ ಹೇಳುವಂಥದ್ದು ಕಾರ್ಮಿಕ ನೀತಿಗಳು ಯಾವುದೂ ಕೂಡ ದುಡಿಯುವವನ ಪರವಾಗಿ ಇಲ್ಲ. ಅದು ತಳಮಟ್ಟದಲ್ಲಿ ದುಡಿಯುವವನ ಪರವಾಗಿಲ್ಲ, ಮೇಲ್ಮಟ್ಟದಲ್ಲಿ ದುಡಿಯುವವನ ಪರವಾಗಿಯೂ ಇಲ್ಲ, ಆಫೀಸರ್ ಲೆವೆಲ್ ದುಡಿಯುವವನ ಮಟ್ಟದ ಪರವಾಗಿಯೂ ಇಲ್ಲ. ಅದು ಔಟ್ ಆ್ಯಂಡ್ ಔಟ್ ಯಾರು ಬಂಡವಾಳ ಹೂಡ್ತಾರೋ ಅವರ ಪರ ಇದೆ. ಮತ್ತು ಖಾಲಿ ನಾನು ಹೇಳಿದೆ ನಿಮಗೆ ಶಿಕ್ಷಣ ಆರೋಗ್ಯ ಮಾತಲ್ಲ, ಕಾರ್ಮಿಕ ನೀತಿ, ಭೂ ನೀತಿ, ಸಾಲ ನೀತಿ, ತೆರಿಗೆ ನೀತಿ ಯಾವುದೇ ತಗೊಳ್ಳಿ ಅದು ಬಡವರ ಪರ ಇಲ್ಲ. ಅವರಲ್ಲಿರುವ ಅಲ್ಪ ಸ್ವಲ್ಪ ಸಂಪತ್ತನ್ನು ಕೂಡ ಮೇಲೆ ಹರಿಸುವ ರೀತಿಯಲ್ಲಿ ಇದೆ. ನೀವು ತೆರಿಗೆ ನೀತಿ ನಿಜವಾಗಿ ಬಡವರ ಪರ ಇರಬೇಕು ಅಂತೇಳಿದರೆ ಡೈರೆಕ್ಟ್ ಟ್ಯಾಕ್ಸ್ ಅಂದರೆ ಶ್ರೀಮಂತರ ಮೇಲಿನ ತೆರಿಗೆ ಜಾಸ್ತಿ ಇದ್ದು ಪರೋಕ್ಷ ತೆರಿಗೆ ಕಡಿಮೆ ಇರಬೇಕು. ಪರೋಕ್ಷ ಇಂಡೈರೆಕ್ಟ್ ಟ್ಯಾಕ್ಸ್, ಯಾಕಂದ್ರೆ ಇಂಡೈರೆಕ್ಟ್ ಟ್ಯಾಕ್ಸ್ ಅನ್ನು ಎಲ್ಲರೂ ಕಟ್ತಾ ಇದ್ದಾರೆ. ಬಡವರು ನಮ್ಮಲ್ಲಿ ಜಾಸ್ತಿ ಇರಿಂದ ಅವರು ಜಾಸ್ತಿ ಕಟ್ತಾ ಇದ್ದಾರೆ. ಬಟ್ ಇದು ಹಾಗಲ್ಲ. ಮೊನ್ನೆ ತನಕನೂ 65% ಕೂಡ ಇಂಡೈರೆಕ್ಟ್ ಟ್ಯಾಕ್ಸ್ ಇಂದ ಬರ್ತಾ ಇತ್ತು. ಈಗೇನ ಪರ್ಸೆಂಟೇಜ್ 60-55% ಬಂದಿದೆ. ಡೈರೆಕ್ಟ್ ಟ್ಯಾಕ್ಸ್ ಸ್ವಲ್ಪ ಜಾಸ್ತಿ ಆಗಿದೆ. ಸೊ ಪ್ರಶ್ನೆ ಇರೋದು ಎಲ್ಲ ನೀತಿಗಳು ಬಡವರ ಪರ ಇಲ್ಲ, ಬಡವರ ವಿರುದ್ಧ ಇದೆ. ಅದಕ್ಕೋಸ್ಕರ ಏನು ಅಂತ ಹೇಳಿದ್ರೆ, ಅದಕ್ಕೆ ಇವರು ಯಾಕೆ ಪಾರ್ಟಿಗಳು ಯಾರು ಕೂಡ ಚುನಾವಣೆ ಸಂದರ್ಭದಲ್ಲಿ ಆರ್ಥಿಕ ನೀತಿ ಬಗ್ಗೆ ಯಾಕೆ ಚರ್ಚೆ ಮಾಡೋದಿಲ್ಲ ಅಂತ ಹೇಳಿದ್ರೆ, ಅವರ ಬಂಡವಾಳ ಎಲ್ಲ ಹೊರಗೆ ಬೀಳುತ್ತದೆ. ಎಲ್ಲ ಪಕ್ಷಗಳು ಇದನ್ನೇ ಮಾಡಿದ್ದು. ಅಧಿಕಾರದಲ್ಲಿರುವಾಗ ಯಾರು ಕೂಡ ಅಲ್ಲಿ ವಿಧಾನಸಭೆ ಒಳಗಡೆಯ, ವಿಧಾನ ಪರಿಷತ್ತಿನೊಳಗಡೆಯ, ರಾಜ್ಯಸಭೆ ಒಳಗಡೆಯ, ಲೋಕಸಭೆ ಒಳಗಡೆಯ ಆರ್ಥಿಕ ವಿಚಾರಗಳು ಬಂದಾಗ, ಆರ್ಥಿಕ ಬಿಲ್ಗಳು ಬಂದಾಗ ಮಾತನಾಡಿದ್ದಿಲ್ಲ. ಅಲ್ಲ, ಚುನಾವಣೆ ಸಂದರ್ಭದಲ್ಲಿ ಯಾಕೆ ಇವರಿಗೆ ಎಷ್ಟು ಹಿಂದೂ ಮುಸ್ಲಿಮು, ಯಾಕೆ ಲಿಂಗಾಯತ ಒಕ್ಕಲಿಗ ಎಲ್ಲ ಮುಂಚೂಣಿಗೆ ಬರ್ತದೆ ಅಂತ ಹೇಳಿದ್ರೆ, ಜನ ಈಗ ಕಚ್ಚಾಡ್ತಾ ಇದ್ದಾರೆ. ಕೆಲವರೇ ದರೋಡೆ ಮಾಡೋದು ಸುಲಭ ಅಲ್ವಾ? ದಿಸ್ ಇಸ್ ಎಕ್ಸಾಕ್ಟ್ಲಿ ವಾಟ್ ಈಸ್ ಗೋಯಿಂಗ್ ಆನ್. ಬಟ್ ಅನ್ಫಾರ್ಚುನೇಟ್ ನಮ್ಮ ಓದಿದವರಿಗೂ ಇದು ಅರ್ಥ ಆಗ್ತಾ ಇಲ್ಲ. ಒಂದು ಸರಳ ಎಕನಾಮಿಕ್ಸ್, ಯಾಕೆ ನಮ್ಮಲ್ಲಿ ಇಷ್ಟೊಂದು ಪವರ್ಟಿ ಇದೆ, ಯಾಕೆ ಇಷ್ಟೊಂದು ಕಾನ್ಸಂಟ್ರೇಷನ್ ಆಫ್ ವೆಲ್ತ್ ಇದೆ. ಸೊ ಅದರ ಹಿಂದೆ ಕೆಲಸ ಮಾಡ್ತಿರೋದೇ ನೀವು ಆಯ್ಕೆ ಮಾಡಿದ ಈ ಪ್ರತಿನಿಧಿಗಳು, MLA MP ಗಳು, ಅವರು ಜಾರಿಗೆ ಕೆಲಸ ಮಾಡದೇ ಇರುವ MLA MP ಗಳು ನೀವು ಹೇಳಿದಾಗೆ ಏನು ಚುನಾವಣೆ ಬಂದಾಗ ಜಾತಿ, ಈ ಜಾತಿ, ಆ ಧರ್ಮ, ಈ ಧರ್ಮದ ಹೆಸರು ಹೇಳಿಕೊಂಡು ಭಾಷಣ ಮಾಡ್ತಾರೆ, ಅಥವಾ ಏನು ವೋಟ್ ಮೊಬಿಲೈಸ್ ಮಾಡ್ತಾರೆ. ಏನು ಮೂಲವಾಗಿ ಅತ್ಯಂತ ಅವಶ್ಯಕವಾಗಿ ಈ ದೇಶದ ಜನಕ್ಕೆ, ಈ ದೇಶದ ಆರ್ಥಿಕ ಸುಧಾರಣೆ ಮಾಡಲಿಕ್ಕಾಗಿ, ಈ ದೇಶದ ಸಾಮಾಜಿಕ ವ್ಯವಸ್ಥೆಯನ್ನು ಸುಧಾರಣೆ ಮಾಡಲಿಕ್ಕಾಗಿ ಮಾತನಾಡಬೇಕಾಗಿದ್ದ ಬಹುಮುಖ್ಯವಾದ ಆರ್ಥಿಕ ವಿಚಾರಗಳ ಬಗ್ಗೆ, ಫೈನಾನ್ಸ್ ಬಿಲ್ಗಳ ಬಗ್ಗೆ ಅವ್ರು ಮಾತನಾಡುವುದಿಲ್ಲ. ಸೊ ಅಂತಿಮವಾಗಿ ಏನಂತ ಹೇಳಿದ್ರೆ, ಇದೇ ಪರಿಸ್ಥಿತಿ ಮುಂದುವರಿತಾ ಹೋಗುತ್ತೆ, ದರೋಡೆ ಮಾಡೋರು ಮಾಡ್ತಾ ಹೋಗ್ತಾರೆ. ಸೊ ಈಗ ಬಹುಮುಖ್ಯವಾಗಿ ಇನ್ನೊಂದು ಪ್ರಶ್ನೆ ಏನಂತ ಹೇಳಿದ್ರೆ, ಆಯಿತು, ಈಗ ಕಾರ್ಪೊರೇಟ್ ಕಂಪನಿಗಳೇ ಬ್ಯಾಂಕ್ ನಡೆಸ್ಕೊಳ್ಳಿ, ಆಯಿತು, ನಾಳೆ ಆ ಬ್ಯಾಂಕ್ಗಳು ಸೋತರೆ ಯಾರಿಗೆ? ಆ ಕಾರ್ಪೊರೇಟ್ ಕಂಪನಿಗೇನೇ ನಷ್ಟ ಆಗುತ್ತಾ, ಯಾರಿಗೆ ನಷ್ಟ ಆಗುತ್ತೆ? ಅವ್ರು ಸೋತರೆ ಅವ್ರದ್ದು, ನಾನು ಹೇಳಿದಲ್ಲ, ಅವರಿಗೆ ಲಕ್ಷಗಟ್ಟಲೆ ಕೋಟಿಯಲ್ಲಿ ವ್ಯವಹಾರ ಮಾಡೋರಿಗೆ 1,000 ಕೋಟಿ ಹೋದರೆ ಏನೂ ಆಗೋದಿಲ್ಲ ಅವರಿಗೆ. ಬಟ್ ದೊಡ್ಡ ಸಮಸ್ಯೆ ಆಗೋದು ಯಾರಿಗೆ ಅಂತ ಹೇಳಿದರೆ, ಅದರಲ್ಲಿ ಅವರ ಕಠಿಣ ದುಡಿಮೆಯ ಒಂದು ಉಳಿತಾಯ ಮಾಡಿದಾರಲ್ಲ, ನಮ್ಮ ಮಕ್ಕಳ ಎಜುಕೇಷನಿಗೆ, ಮಗಳ ಮದುವೆಗೆ ಅಂತೇಳಿ ಉಳಿತಾಯ ಮಾಡಿರ್ತಾರಲ್ಲ, 1 ಲಕ್ಷ, 2 ಲಕ್ಷ, 3 ಲಕ್ಷ. ಇವರು ಯಾಕೆ ಇದನ್ನು ನಾನು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಇವತ್ತು ಕೂಡ ನಮ್ಮ ದೇಶದ ಒಟ್ಟು ಉಳಿತಾಯದಲ್ಲಿ ದೊಡ್ಡ ಪಾಲು ಯಾರ್ದಿಡೋದು ಅಂತ ಹೇಳಿದ್ರೆ ಕಾರ್ಪೊರೇಟ್ಗಳದ್ದಲ್ಲ. ದೊಡ್ಡ ಪಾಲು 50-60% ಉಳಿತಾಯ ಮಾಡ್ತಾ ಇರೋದು ಹೌಸ್ ಹೋಲ್ಡ್ ಸೆಕ್ಟರ್. ನಿಮ್ಮಂಥ ಇಂಡಿವಿಜುವಲ್ಗಳು, ಈ ಸೋಲ್ ಟ್ರೇಡರ್ಸು, ಪಾರ್ಟ್ನರ್ಶಿಪ್ ಫರ್ಮ್ಸು, ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್, ಹಾಸ್ಪಿಟಲ್ಸ್, ಇಂಥವ್ರದ್ದು ಉಳಿತಾಯ ಇರೋದು. ಈ ಕಾರ್ಪೊರೇಟ್ಗಳನ್ನು 10-20% ಇರ್ಬೋದು ಉಳಿತಾಯ, ಒಂದು 20-23%. ಅಂದರೆ ಹಿಂದೆ ಒಂದು ಕಾಲದಲ್ಲಿ 70% ಕೂಡ ಹೌಸ್ ಹೋಲ್ಡ್ ಸೆಕ್ಟರ್ ಇದ್ದಿತ್ತು. ಅಂದರೆ ಸಣ್ಣ ಪುಟ್ಟ ಉಳಿತಾಯಗಾರದ್ದೇ ದೊಡ್ಡ ಉಳಿತಾಯ. ಸೊ ಇವರು ಕೂಡ ಇವರೇ ದೊಡ್ಡ ಮಟ್ಟಿಗೆ ಉಳಿತಾಯ ಮಾಡೋರು. ಆದ್ದರಿಂದ ಇವರೇ ದೊಡ್ಡ ಮಟ್ಟಿಗೆ ನಷ್ಟಕ್ಕೆ ಒಳಗಾಗುವ ಸಾಧ್ಯತೆ ಇದೆ. ನೀವು ಅಂದರೆ ಒಬ್ಬ ಶ್ರೀಮಂತನ ಹಣೆ ಬರ ಮತ್ತೊಬ್ಬರ ಶ್ರೀಮಂತರ ಸುಲಭದಲ್ಲಿ ಅರ್ಥ ಆಗ್ತದೆ, ಬಟ್ ಬಡವರಿಗೆ ಅರ್ಥ ಆಗುದಿಲ್ಲ. ಇವರ ಏನು ಗೊತ್ತೇ ಆಗುದಿಲ್ಲ ಏನು ಅಂತೇಳಿ. ಯಾರು ಕೂಡ ಅಂದರೆ ಕಾರ್ಪೊರೇಟ್ಗಳ ಉಳಿತಾಯ ಏನು ದೊಡ್ಡ ಮಟ್ಟಿಗೆ ಇಲ್ಲ ಇಲ್ಲಿ. ನಮ್ಮ ಇಡೀ ದೇಶದ ಉಳಿತಾಯದಲ್ಲಿ ಕೂಡ ಇವತ್ತು ನಾನು ಹೇಳ್ತಾ ಇರೋದು ಹತ್ತಿರ 60% ಸೇವಿಂಗ್ಸ್ ಹೌಸ್ ಹೋಲ್ಡ್ ಸೆಕ್ಟರಿಂದ ಬರ್ತಾ ಇದೆ. ಇಷ್ಟು ಮಾತ್ರ ಅಲ್ಲ, ಒಂದು ವೇಳೆ ಅವರು ಸೋತರೆ ಸರ್ಕಾರ ಮಧ್ಯಪ್ರವೇಶ ಮಾಡ್ತದೆ, ಮಾಡಿದೆ ಕೂಡ ತುಂಬಾ ದಿಕ್ಕಲ್ಲಿ.
ತುಂಬಾ ದಿಕ್ಕಲ್ಲಿ ಮಾಡಿದೆ, ಕೊನೆ ಕ್ಷಣದಲ್ಲಿ ಜನರು ಪ್ರವೇಶ ಮಾಡಿ ಸರ್ಕಾರ ಏನಾದ್ರು ಮಾಡಬೇಕು ಅಂತ ಕೇಳಿದಾಗ ಪ್ರವೇಶ ಮಾಡಿದ್ದಾರೆ. ಈಗ ನೋಡಿ, ಈಗಾಗಲೇ ನಮ್ಮ ಸರ್ಕಾರಿ ಬ್ಯಾಂಕಲ್ಲಿ ದೊಡ್ಡ ಮಟ್ಟಿಗೆ ಕೆಟ್ಟ ಸಾಲಗಳು ಇವೆ. ಹೌದು. ಸೊ ಈ ಕೆಟ್ಟ ಸಾಲವನ್ನು ತುಂಬಲಿಕ್ಕೆ ಸರ್ಕಾರ ಸಾಕಷ್ಟು ತೆರಿಗೆ ಹಣವನ್ನು ಬ್ಯಾಂಕಿಗೆ ಹಾಕ್ತಾ ಇದೆ. ಜನರದ್ದೇ ದುಡ್ಡು. ನಿಮಗೆ ಒಂದು ಲೆಕ್ಕ ಕೊಡ್ತೇನೆ. 2010-15 ನಡುವೆ ಸರ್ಕಾರ 51,507 ಕೋಟಿ ಮೊತ್ತವನ್ನು ಬ್ಯಾಂಕಿಗೆ ತುಂಬಿದೆ ಕೆಟ್ಟ ಸಾಲ. ಅದು ಏನೂ ಅಲ್ಲ, ನಿಮಗೆ ಮತ್ತೊಂದು ಲೆಕ್ಕ ಕೊಡ್ತೇನೆ. 2015-19 ನಡುವೆ ಸರ್ಕಾರ 2,45,997 ಮೊತ್ತವನ್ನು 97 ಕೋಟಿ ರು ಮೊತ್ತವನ್ನು ಬ್ಯಾಂಕಿಗೆ ತುಂಬಿದೆ ನಷ್ಟ ಭರಿಸಲಿಕ್ಕೆ. ಅಂದರೆ 2010-19 ನಡುವೆ ಹೆಚ್ಚು ಕಡಿಮೆ 2,97,504 ಕೋಟಿ ರು ಮೊತ್ತವನ್ನು ಈ ನಷ್ಟ ಭರಿಸಲಿಕ್ಕೆ ಕೆಟ್ಟ ಸಾಲವನ್ನು ಭರಿಸಿ. ಯಾಕಂದ್ರೆ ಅಲ್ಲಿ ದುಡ್ಡು ಬೇಕಲ್ವಾ ಬ್ಯಾಂಕಲ್ಲಿ. ಬ್ಯಾಂಕ್ ಒಂದು ದಿವಾಳಿ ಆಗದೆ ನಡಿಬೇಕು ಅಂತ ಹೇಳಿದ್ರೆ. ಮತ್ತೆ ಎಷ್ಟೋ ಸರಿ ನಾನು ಹೇಳೋ ನಿಮಗೆ, ಸರ್ಕಾರಿ ಬ್ಯಾಂಕ್ ನಡೀತಾ ಇರೋದು ನಮ್ಮ ದೇವಸ್ಥಾನ ಥರನೇ. ದೇವಸ್ಥಾನಕ್ಕೆ ಜನ ಯಾಕೆ ಹೋಗ್ತಾರೆ ಅಂತೇಳಿ ದೇವರು ಇದ್ದಾರೆ ಅಂತ ನಂಬಿ ಹೋಗ್ತಾ ಇದ್ದಾರೆ. ಒಂದು ವೇಳೆ ದೇವರೇ ಇಲ್ಲ, ನಾನು ಹಂಪಿಯಲ್ಲಿ ನೋಡಿದ್ದೇನೆ ತುಂಬ ದೇವಸ್ಥಾನದಲ್ಲಿ ದೇವರೇ ಇಲ್ಲ ಅಲ್ಲಿ ಅಂತ, ಖಾಲಿ ಹಳೆ ಸ್ಟ್ರಕ್ಚರ್ ಮಾತ್ರ ಇರ್ತದೆ. ಜನರಿಗೂ ಗೊತ್ತಿದೆ ಅದು. ಅಲ್ಲಿ ಯಾರು ಟೂರಿಸ್ಟ್ಗಳು ಮಾತ್ರ ಬರ್ತಾರೆ, ಅಲ್ಲಿ ಅಷ್ಟೇ, ಪೂಜೆಗಂತೂ ಯಾರು ಹೋಗುದಿಲ್ಲ. ಬಟ್ ಜನ ಹೋಗೋದು ದೇವಸ್ಥಾನ, ಅಲ್ಲಿ ದೇವರು ಇದ್ದಾರೆ ಅಂತ ಹೋಗುದು. ನಮ್ಮಲ್ಲಿ ಈ ಬ್ಯಾಂಕ್ ಕೂಡ ನಡೀತಿರೋದು ಯಾಕೆ ಅಂತ ಹೇಳಿದ್ರೆ ಸರ್ಕಾರದ ಬ್ಯಾಂಕ್ ಅಂತೇಳಿ ನಡೀತಾ ಇರೋದು. ಕಟ್ಟ ಕಡೆಗೆ ಅವರು ಬರ್ತಾರೆ, ನಮ್ಮನ್ನು ರಕ್ಷಣೆ ಮಾಡುವವರು ಇದ್ದಾರೆ. ಅದಕ್ಕೆ ಸರ್ಕಾರ ಕೂಡ ಏನು ಅದರ ಮಾನ ಉಳಿಸ್ಲಿಕ್ಕೆ, ನಂಬಿಕೆ ಉಳಿಸ್ಕೊಳ್ಳಿಕ್ಕೆ ಈ ತೆರಿಗೆ ಹಣವನ್ನು ತುಂಬುತ್ತಾ ಇದೆ. ಇವರು ಕೆಟ್ಟ ಸಾಲ ಇದಾಗ್ತದೆ. ಈ ಬ್ಯಾಂಕ್ಗಳು ಮಾಡಿರುವಂತಹ ವಂಚನೆಗಳಿಂದ ಮರೆಮಾಚಲಿಕ್ಕೆ ಸರ್ಕಾರ ಜನರದೇ ತೆರಿಗೆಯನ್ನು ಕೊಂಡೋಗಿ ಕೊಟ್ಟು ಅಲ್ಲಿಂದ ಅಲ್ಲಿಗೆ ಅದನ್ನು ಪ್ಯಾಚ್ ಅಪ್ ಮಾಡ್ಲಿಕ್ಕೆ, ನಾವು ಇಲ್ಲಿ ರಸ್ತೆಯನ್ನು ಪ್ಯಾಚ್ ಅಪ್ ಮಾಡ್ತೇವಲ್ಲ, ಅಂದ್ರೆ ಅಲ್ಟಿಮೇಟ್. ಈಗ 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 ಕೊನೆಯದಾಗಿ ನಾವು ಮುಗಿಸುವ ಟೈಮ್ ಬಂತು. RBI ಹೇಳಿದೆ ಅಲ್ವಾ, ನಾನು ಇದ್ದೇನೆ ಅಂತ. ಇಂಥದ್ದೆಲ್ಲ ಆದರೆ ರೆಗ್ಯುಲೇಟ್ ಮಾಡ್ಲಿಕ್ಕೆ, ನಿಯಂತ್ರಣ ಮಾಡ್ಲಿಕ್ಕೆ ನಾನಿದ್ದೇನೆ ಅಂತ ಏನ್ ಮಾಡ್ತಾರೆ, ಏನಾಗ್ಬೋದು ಅದು? ನಾನು ನಿಮ್ಗೆ ಹೇಳಿದಲ್ಲ, RBI ಇಷ್ಟೊರೆಗೆ ರೆಗ್ಯುಲೇಟ್ ಮಾಡಿದ್ದು ಹೇಗೆ ಅಂತ ಹೇಳಿದ್ರೆ, ಸಿನಿಮಾದಲ್ಲಿ ಪೊಲೀಸರು ಬಂದಾಗೆ ಕೊನೆಗೆ ಎಲ್ಲ ಆಗಿ ಕಳ್ಳತನ ಆಗಿರ್ತದೆ, ಅದನ್ನು ಹೀರೋ ಹಿಡ್ದಿರ್ತಾನೆ, ಹೊಡೆದು ಬಡ್ದು ಜನ ಎಲ್ಲ ಒಟ್ಟು ಸೇರಿ ಚಚ್ಚಿಯನ್ನು ರೆಡಿ ಮಾಡುವಾಗ ಮತ್ತೆ ಪೊಲೀಸರು ಬರ್ತಾರೆ. ಅದೇ ರೀತಿ ಈಗ ನಾವು ನೋಡಿದಲ್ಲ, ಯೆಸ್ ಬ್ಯಾಂಕಿನ ಕತೆ ಏನಾಯ್ತು, ಲಕ್ಷ್ಮೀ ವಿಲಾಸ್ ಬ್ಯಾಂಕಿನ ಕತೆ ಏನಾಯ್ತು, ಮೊನ್ನೆ ಪಂಜಾಬ್ ಮಹಾರಾಷ್ಟ್ರ ಕೋಆಪರೇಟಿವ್ ಬ್ಯಾಂಕ್ ಕತೆ ಏನಾಯ್ತು. ಬರೋದು RBI ಕೊನೆಗೆ ಬಂದು ಮಧ್ಯಪ್ರವೇಶ ಮಾಡೋದು, ಮತ್ತೆ ಮೊರಟೋರಿಯಂ ತರೋದು. ಮೊರಟೋರಿಯಂ ಅಂತ ಹೇಳಿದ್ರೆ ನಾವಿಟ್ಟ ದುಡ್ಡನ್ನೇ ಒಮ್ಮೆಲೆ ತೆಗಿಬೇಡಿ, ತೆಗೆದ್ರೆ ಅಲ್ಲಿ ಅವರ ಬಂಡವಾಳ ಎಲ್ಲ ಹೊರಗೆ ಬರ್ತದೆ. ನಿಮ್ದು 1 ಕೋಟಿ ಇದ್ರು ನೀವು 10,000 ತೆಗಿಬೇಕು, 25,000 ಹೀಗೆ ತೆಗೀರಿ ಅಂತೇಳಿ ಮಾಡಿ ಅಂತ ಹೇಳ್ತಾ ಇದೆ. ಈಗ ನೋಡಿ, ಹಾಗಾಗಿ ಏನಾಗ್ತದೆ ಅಂತ ಹೇಳಿದ್ರೆ, ಈಗ ಇದೇ RBI ಅದೊಂದು ಕತೆ ಮಾತ್ರ ಅಲ್ಲ. 2018 ವೇಳೆಯಲ್ಲಿ ನಮ್ಮ ಒಟ್ಟು ಬ್ಯಾಂಕ್ ಸಾಲ 97.67 ಕೋಟಿ ಇತ್ತು. ಇದರಲ್ಲಿ 9,61,962 ಕೋಟಿ ಕೆಟ್ಟ ಸಾಲ, ಬ್ಯಾಡ್ ಡೆಟ್. ಅಂದ್ರೆ ಹೆಚ್ಚು ಕಡಿಮೆ ಕೊಟ್ಟ ಸಾಲದ 10% ಕೆಟ್ಟ ಸಾಲ. ಇದು 1 ವರ್ಷಕ್ಕೆ ಅದ್ದಲ್ಲ, ಇದು ಒಂದು 10-15 ವರ್ಷದಲ್ಲಿ ಅದ್ದು. ಈ 10-15 ವರ್ಷ ಇಷ್ಟೆಲ್ಲ ಕೆಟ್ಟ ಸಾಲ ಸಂಗ್ರಹ ಆಗುವಾಗ ಈ RBI ಎಲ್ಲಿಗೆ ಹೋಗಿತ್ತು? ಇವ್ರು ಅಷ್ಟೆಲ್ಲ ರೆಗ್ಯುಲೇಟ್ ಮಾಡ್ತಿದ್ರೆ 1 ವರ್ಷ 2 ವರ್ಷ 3 ವರ್ಷ. ಅದು ಏನು RBI ಮಾಜಿ ಗವರ್ನರ್ ರಘುರಾಮ್ ರಾಜನ್ ಕೂಡ ಹೇಳುವಂತದ್ದು ಏನು, ಅದೇ ಯೆಸ್ ಬ್ಯಾಂಕ್ ನ ವಿಷಯವನ್ನು ಉಲ್ಲೇಖ ಮಾಡಿ ಅವರು ಹೇಳ್ತಾರೆ ನೋಡಿ, ಬ್ಯಾಂಕ್ ಕೊನೆ ಕ್ಷಣ ತನಕ ಕೂಡ ತನ್ನಲ್ಲಿ ನಡೆದ ಇರುವಂತಹ ಅವರಿಗೆ ಅಲ್ಲ, ಇವರು ಬೇರೆ ಪ್ರೈವೇಟ್ ಬ್ಯಾಂಕ್ ಇಟ್ಟಿತ್ತು ಅಂತ. ಪ್ರೈವೇಟ್ ಬ್ಯಾಂಕ್ ಬಿಡಿ, ಇದು ನಾನು ಕಮರ್ಷಿಯಲ್ ಸರ್ಕಾರಿ ಬ್ಯಾಂಕ್ ಅಲ್ಲೇ ನಡೆದದ್ದು ಕೂಡ ಇವ್ರು ಗೊತ್ತಾಗುವಾಗ ಇಷ್ಟು ಸಮಯ ಹಿಡಿದಿದೆ. ಕೊನೆಯದಾಗಿ ನಾನು ಭಾರಿ ಮುಖ್ಯ, ನಾವು ಒಂದು ಏನು ಗೊತ್ತಾ, ಈ ಬ್ಯಾಂಕ್ ಸಾಲ ಬಾಕಿ ಇಟ್ಟಿದಾರಲ್ಲ, ಅದ್ರಲ್ಲಿ ನೀವು ಭಾರಿ ಆಶ್ಚರ್ಯ ಪಡ್ತೀರಿ. ಅತಿ ಹೆಚ್ಚು ಬಾಕಿ ಇಟ್ಟವರು ಇದೇ ಕಾರ್ಪೊರೇಟ್ಗಳು. ಟೋಟಲ್ 73% ಬಾಕಿ ಇಟ್ಟವರು ಕಾರ್ಪೊರೇಟ್ಗಳು. ಕಾರ್ಪೊರೇಟ್ ಕಂಪನಿಗಳು, ಕಂಪನಿಗಳೇ 73% ಸಾಲವನ್ನು ನಮ್ಮ ಸರ್ಕಾರಿ ಬ್ಯಾಂಕ್ಗಳಿಗೆ ಇಟ್ಕೊಂಡಿದೆ. ಕೃಷಿ ವಲಯದ್ದು ಕೇವಲ 9% ಬಾಕಿ ಇದೆ. ಮತ್ತೆ ರಿಟೇಲ್ ಅಂದ್ರೆ ಈ ಸಣ್ಣ ಪುಟ್ಟ ಕುಟುಂಬಗಳಿದೆಲ್ಲ ಮನೆ ಖರೀದಿಗೆ ಸಾಲ ಅಥವಾ ವಾಹನ ಖರೀದಿಗೆ ಸಾಲ ಮಾಡ್ತಾರಲ್ಲ, ಅವರು ಕೇವಲ 4% ಬಾಕಿ. ಅಂದ್ರೆ ಒಂದು RBI ಲೆಕ್ಕಾಚಾರ ಪ್ರಕಾರನೇ 5 ಕೋಟಿಗಿಂತ ಹೆಚ್ಚು ಸಾಲ ಪಡೆದವರು 87% ಜನ ಕೆಟ್ಟ ಸಾಲ ಉಳಿಸ್ಕೊಂಡಿದ್ದಾರೆ. ಸೊ ಇದೆಲ್ಲ RBI ಮೂಗಿನ ಕೆಳಗೆ ನಡೆದ ವ್ಯವಹಾರಗಳು. ಈಗ ಎಚ್ಚೆತ್ತುಕೊಂಡು ಬಿಗಿ ಮಾಡದಿರುವಾಗ ಈಗ ಅದು ಮಾಡ್ತೇವೆ ಇದು ಮಾಡ್ತೇವೆ ಅಂತ ಹೇಳಿದ್ರೆ ಕೊನೆಗೆ ಏನು ಅದೇ ಕಾನೂನು, ಕೊನೆಗೆ ಪಾಪ RBI ಅವರೇ ಹೇಳಿದ್ದಾರೆ, ಕಾನೂನನ್ನೇ ಬ್ಯಾಂಕ್ ನಿಯಂತ್ರಣ ಮಾಡುವಂತ ಏನು ಕಾಯ್ದೆ ಇದಲ್ಲ ಅದನ್ನೇ ತಿದ್ದುಪಡಿ ಮಾಡಿಕೊಡಿ ಅಂತ. ಅದಿದೆ. ಮತ್ತೊಂದು 2016 ಒಂದು ಡೆವಲಪ್ಮೆಂಟ್ ಆಗಿದೆ, ದಿ ಇನ್ಸಾಲ್ವೆನ್ಸಿ ಅಂಡ್ ದಿ
ಬ್ಯಾಂಕ್ರಪ್ಸಿ ಕೋಡ್ ಅಂತ ಒಂದು ಬಂದಿದೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಅಂದ್ರೆ ನಮ್ಮಲ್ಲಿ ಹಿಂದೆ ಏನಿತ್ತು ಅಂತ ಹೇಳಿದ್ರೆ, ಈಗ ಒಬ್ಬ ಕೋಟಿಗಟ್ಟಲೆ ಸಾಲ ಮಾಡಿ ಬ್ಯಾಂಕಿಗೆ ಕೈ ಎತ್ತಾನೆ ಅಂತ, ದಿವಾಳಿ ಎತ್ತಬೇಕಂದ್ರೆ ಅದಕ್ಕೆ ಕಾನೂನು ಇರಲಿಲ್ಲ. ಅದನ್ನು ಹೇಗೆ ದಿವಾಳಿ ಅಂತ ಇನ್ಸಾಲ್ವೆನ್ಸಿ ಘೋಷಣೆ ಮಾಡೋದು ಹೇಗೆ ಅಂತೇಳಿ 2016ರಲ್ಲಿ ಆ ಕಾನೂನು ಬಂತು. ಸೊ ಆ ಕಾನೂನು ಬಂದು ಅದರ ಅಡಿಯಲ್ಲಿ ಆಲ್ಮೋಸ್ಟ್ ಒಂದು 2017ರ ವೇಳೆಗೆ ಒಂದು 12 ಕಂಪನಿಗಳು, ಅದರ 12 ಕಂಪನಿಗಳು ಅಂತ ಹೇಳಿದ್ರೆ ಅದರಲ್ಲಿ 25% ಕೆಟ್ಟ ಸಾಲ 12 ಕಂಪನಿಗಳದ್ದೇ ಇತ್ತು. ನಾವಿಲ್ಲ ಈ ಮಲ್ಯಗಿಲ್ಲ ಇದ್ದಾರಲ್ಲ, ಅವರಲ್ಲಿ ಜುಜಿಬಿ ಅವರಿದ್ರು. ನೀವು ಕೆಲವು ಅಮೌಂಟ್ ಎಲ್ಲ ಕೇಳಿದ್ರೆ ಮಲ್ಯ ಅಂದೆಲ್ಲ 8 ಕೋಟಿ, 8,000 ಕೋಟಿ, ನೀರವ್ ಮೋದಿದ್ದು 12,000 ಕೋಟಿ. ನಿಮಗೆ ನಿಜವಾಗಿ ಕೆಟ್ಟ ಸಾಲ ಇದ್ದದ್ದು ಕೆಲವ್ರದ್ದೆಲ್ಲ ನಿಮ್ಗೆ ಕೇಳಿದ್ರೆ ಭೂಷಣ್ ಸ್ಟೀಲ್ ಅಂತ ಇತ್ತು. ಅವ್ರದ್ದು ಎಷ್ಟಿತ್ತು? 56,000 ಕೋಟಿ ಬಡ್ಜೆಟ್. ಮತ್ತೆ ಇಸ್ಸಾರ್ ಸ್ಟೀಲ್ಸ್ ಅಂತ ಇದೆ, ಅವ್ರದ್ದು 49,473. ಅಂತದೊಂದು 12 20-30,000 ಕೋಟಿ ಬಾಕಿ ಇದ್ದವರು ಅವ್ರದೊಂದು 12 ಕಂಪನಿಗಳನ್ನು ಈ ಕಾಯ್ದೆ ಅಡಿಯಲ್ಲಿ ಇದು ಮಾಡಿದ್ರು, ಪುನಃ ಸೇಲ್ ಮಾಡಿದ್ರು. ಮಾಡಿದ್ರೆ ಒಂದು 60-50% ಅಷ್ಟು ಪುನಃ ಬಂದಿದೆ. ಅಲ್ಲಿ ಕೂಡ ಒಂದು 60-40% ಹೋದ್ದೆ. ಬಟ್ ಕಡೆಗೆ ಏನಾಯ್ತು, ಆ ಇನ್ಸಾಲ್ವೆನ್ಸಿ ಕಾನೂನು ಕೂಡ ಎಲ್ಲಿವರೆಗೆ ಅಂತ ಹೇಳಿದ್ರೆ ಅಷ್ಟೊತ್ತಿಗೆ ಇವರೆಲ್ಲ ಒತ್ತಡ ತರಲಿಕ್ಕೆ ಶುರು ಮಾಡಿದ್ರು ಈ ಕಾರ್ಪೊರೇಟ್ಗಳು. ರಘುರಾಮ್ ರಾಜನ್ ಹೋಗ್ಲಿಕ್ಕೆ ಒಂದು ಕಾರಣ ಇದು ಕೂಡ. ಬಿಗಿಯಾದ ನೀತಿ ನಿಯಮಗಳನ್ನು ತರುವುದು ಅಂದ್ರೆ ಗವರ್ನರ್ಗಳಲ್ಲಿ ಯಾರು ಬಿಗಿ ಮಾಡ್ತಾರ ಅವರು ಬೇಡ, ಅವರನ್ನು ಕಾರ್ಪೊರೇಟ್ ಉದ್ಯಮಿಗಳು ಸಹಿಸಿಕೊಳ್ಳುವುದಿಲ್ಲ, ಸರ್ಕಾರದ ಮೇಲೆ ಒತ್ತಡ ಆಗ್ತವೆ. ಅಂತಿಮವಾಗಿ ಸರ್ಕಾರಗಳು ಕೂಡ ನಡೆಯುವುದು ಕೇಳುವುದು ಕಾರ್ಪೊರೇಟ್ ಉದ್ಯಮಿದಾರರ ಮಾತನ್ನೇ. ಯಾವುದೇ ಸರ್ಕಾರ ಬಂದ್ರು, ಬಿಜೆಪಿ ಇರಬಹುದು, ಕಾಂಗ್ರೆಸ್ ಇರಬಹುದು, ಯಾರೇ ಆದರೂ ಇವರು ಮಾಡಿದ್ದನ್ನೇ. ಎಸ್ ಸರ್, ಓಕೆ. ಈ ಒಂದು ಸಂವಾದವನ್ನು ಇಲ್ಲಿಗೆ ಮುಗಿಸುವ. ಸಾಕಷ್ಟು ಏನು ಒಂದು ಜನಪರ ಕಾಳಜಿಯ ಹಿನ್ನೆಲೆಯಲ್ಲಿ ಈ ಒಂದು ವಿಚಾರವನ್ನು ಅಥವಾ ಈ ಒಂದು ಸಂವಾದವನ್ನು ಇವತ್ತು ನಡೆಸಿಕೊಟ್ಟಿದ್ದೀರಿ. ಸೊ ಈ ಒಂದು ಸಂವಾದದಲ್ಲಿ ಭಾಗವಹಿಸೋದಕ್ಕಾಗಿ ನಿಮಗೆ ಸಮಸ್ತ ವೀಕ್ಷಕರ ಪರವಾಗಿ ಮತ್ತು ವಿ4 ಸ್ಟುಡಿಯೋದ ಪರವಾಗಿ ಪ್ರೀತಿಯ ಧನ್ಯವಾದವನ್ನು ಸಮರ್ಪಣೆ ಮಾಡ್ತಿದ್ದೇನೆ ಸರ್. ನಮಸ್ಕಾರ. ಎಸ್ ವೀಕ್ಷಕರೇ, ಕಾರ್ಪೊರೇಟ್ ಕಂಪನಿಗಳ ಕೈಗೆ ಬ್ಯಾಂಕ್ ಲೈಸೆನ್ಸ್ ಕೊಡುವಂಥ ಪ್ರಸ್ತಾಪದ ಬಗ್ಗೆ ನಾವು ಮಾತನಾಡಿದ್ದೇವೆ. ಈಗಾಗಲೇ ಈ ಒಂದು ಪ್ರಸ್ತಾಪದ ಬಗ್ಗೆ ಸ್ವತಃ RBI ಉಪಸಮಿತಿಯ ಸದಸ್ಯರುಗಳಲ್ಲೇ ಏನು ಲೈಸೆನ್ಸ್ ಕೊಡಬೇಕು ಅಂತ ಶಿಫಾರಸು ಮಾಡಿದ ಸಮಿತಿಯ ಸದಸ್ಯರುಗಳ ಪೈಕಲ್ಲೇ 4 ಮಂದಿ ಸದಸ್ಯರು, 5 ಮಂದಿ ಸಮಿತಿಯಲ್ಲಿ 4 ಸದಸ್ಯರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಮಾತ್ರವಲ್ಲ, RBI ಮಾಜಿ ಗವರ್ನರ್ ರಾಜನ್ ಇರ್ಬೋದು ಅಥವಾ ಡೆಪ್ಯೂಟಿ ಗವರ್ನರ್ಗಳಿರ್ಬೋದು ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಇವತ್ತು ದೇಶದ ಆರ್ಥಿಕ ವಲಯದಲ್ಲಿ, ವಿತ್ತ ವಿಶ್ಲೇಷಕರ ವಲಯದಲ್ಲಿ ಭಾರಿ ದೊಡ್ಡ ಚರ್ಚೆಗಳು ಮತ್ತು ಇದಕ್ಕೆ ಭಿನ್ನಾಭಿಪ್ರಾಯಗಳು ಎದುರು ಕಾಣಿಸ್ತಾ ಉಂಟು. ನೋಡ ಮುಂದೆ ಏನಾಗುತ್ತೆ ಅಂತ ಒಳ್ಳೆಯ ಆಶಾವಾದವನ್ನು ಇಟ್ಟುಕೊಂಡು ಏನು ಜನಸಾಮಾನ್ಯರ ಪರವಾಗಿ ತಕ್ಕ ಮಟ್ಟಿಗಾದರೂ ತೀರ್ಪುಗಳು, ತೀರ್ಮಾನಗಳು, ಅಭಿಪ್ರಾಯಗಳು ಮೂಡುತ್ತಾ ಅನ್ನೋದನ್ನು ಒಂದು ಆಶಾಭಾವನೆಯನ್ನು ಇಟ್ಟುಕೊಂಡು ಈ ಒಂದು ಸಂವಾದವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, SDM ಕಾಲೇಜು ಉಜಿರೆ, VK ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್.